ಆ ನದಿಯ ಪಕ್ಕದಲ್ಲಿ ಕೆಸರು ಕೆಸರು ಏನು ಕಾಣ್ತಾ ಇದೆ ಅದು ಮೊನ್ನೆ ಅಷ್ಟೇ ಅವರು ಬಿಡಿಸಿಕೊಟ್ಟದ್ದು ಅಥವಾ JCB ಅಲ್ಲಿ ಕೆಲಸ ಮಾಡಿದ್ದು ಅನ್ನುವಂಥದ್ದು. ಸುಮಾರು ವರ್ಷದಿಂದ ಫಲ್ಗುಣ್ ನದಿ ಹರಿತಾ ಇದೆ ಸರ್. ಕುದುರೆಮುಖ ಮೇಲ್ಗಡೆ ಕುದುರೆಮುಖದಿಂದ ಬರ್ತಾ ಇದೆ. ನದಿಯನ್ನು ಪೂರ್ತಿ ಮುಚ್ಚಿ ಮಧ್ಯದಲ್ಲಿ ಇಟಾಚಿ ತಂದು 4-5 ಸಲ ಇಟಾಚಿ ತಂದು ಮಧ್ಯ ಆಲ ಮಾಡಿ ಕಲ್ಲನ್ನು ತೆಗೆದು ಆಚೆ ಈಚೆ ತೆಗೆದು ಹಾಕಿ ಅವರು ಒತ್ತುವರಿ ಮಾಡಿ ಆ ಮಣ್ಣು ಪೂರ ಕಲ್ಲು ಪೂರೈಕೆ ಪಾಡ್ದು ನೀತಿಂದ ಅಂಚರ್ದಾರ ಇಂಕ್ಲ ಇಂದಕ್ಕೆ ಕೆರೆಕ್ಕಾವಡು ಗುಯಲ್ಗಾಡು ನೀರು ಬರ್ಪಿಜಿ ಹೊಸಾರು ಬರ್ಪಿಜಿ. ಇದು ಹೋಗೋ ನೀರಿದ್ದೇ ಇದೆ ಅಲ್ಲ ಎರಡು ಇರುವುದು. ಅದರಲ್ಲಿ ಒಂದು ಈ ಬದಿಯಿಂದ ಹೋಗ್ತಾ ಇತ್ತು ಸ್ವಲ್ಪ ನೀರು, ಅಲ್ಲಿ ಓಪನ್ ಮಾಡಿದ ನೀರು ಈ ಕಡೆಯಿಂದ ಬಂದು 3 ಇದ್ದಿತ್ತು. ಈಗ ಇದು ಎಷ್ಟು ಮಾಡಿದ್ದು. ಅದನ್ನು ನಾನು ಮತ್ತೆ ನನ್ನ ಸಮಯದಲ್ಲಿ ಅದನ್ನೆಲ್ಲ ನಾನು ಕಟಾವು ಮಾಡಿ ಆ ಭಾಗಕ್ಕೆ ಮಣ್ಣನ್ನು ಒಂದಷ್ಟು ಲಕ್ಷಗಟ್ಟಲೆ ಖರ್ಚು ಮಾಡಿ ಮಣ್ಣನ್ನು ತುಂಬಿಸಿ ಅಲ್ಲಿ ಕೃಷಿಯನ್ನು ಮಾಡಿರುವುದು ಸತ್ಯ ಆಗಿರ್ತದೆ. ಅದು ನನ್ನ ಪಟ್ಟೆ ಲ್ಯಾಂಡ್ ಅಲ್ಲಿ ಮಾಡಿರ್ತೇನೆ. ತಹಶೀಲ್ದಾರ್ ಅವರು ನನಗೆ ನೋಟಿಸ್ ಇಶ್ಯೂ ಮಾಡಿರುವುದು ಸತ್ಯವಾಗಿರ್ತದೆ. 1967ರಲ್ಲಿ ಎಲ್ಲಿ ನೀವು ಅಕ್ರಮ ಮಾಡಿರುವುದರ ಬಗ್ಗೆ ನಮಗೆ 25 ತಾರೀಕಿನ ಒಳಗೆ ನೀವು ಉತ್ತರವನ್ನು ನೀಡಬೇಕು ಎನ್ನುವಂತ ರೀತಿಯಲ್ಲಿ ನನಗೆ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದಾರೆ. ಶಿರ್ಲಾಲಿನಲ್ಲಿ ಒಬ್ಬ ವ್ಯಕ್ತಿ ಫಲ್ಗುಣಿ ನದಿಯನ್ನ ತಿರುಗಿಸಿದ್ದಾರೆ ಅನ್ನುವಂತ ಆರೋಪ, ಮತ್ತೊಂದು ಕಡೆಯಿಂದ ಅವರು ಭೂ ಒತ್ತುವರಿಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತ ಆರೋಪದ ಅಡಿಯಲ್ಲಿ ಈಗ ನಾವು ಆ ಫಲ್ಗುಣಿ ನದಿಯ ಮೇಲ್ಭಾಗದಲ್ಲಿದ್ದೇವೆ. ಫಲ್ಗುಣಿ ನದಿಯ ಮಧ್ಯ ಭಾಗ ಅಂತ ಕರಿಬಹುದು ಇದನ್ನ. ಇಲ್ಲಿರ್ತಕ್ಕಂತಹದ್ದು ನದಿ. ಆ ನದಿಯ ಪಕ್ಕದಲ್ಲಿ ಕೆಸರು ಏನು ಕಾಣ್ತಾ ಇದೆ ಅದು ಮೊನ್ನೆ ಅಷ್ಟೇ ಅವರು ಬಿಡಿಸಿಕೊಟ್ಟದ್ದು ಅಥವಾ JCB ಅಲ್ಲಿ ಕೆಲಸ ಮಾಡಿದ್ದು ಅನ್ನುವಂಥದ್ದು. ಆ JCB ಅಲ್ಲಿ ಹಿಟಾಚಿಯನ್ನ ತಂದಲ್ಲಿ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಕುಶಾಲಪ್ಪ ಗೌಡ ಅನ್ನುವಂಥ ವ್ಯಕ್ತಿ. ಆ ಬಗ್ಗೆ ಆ JCB ಅಲ್ಲಿ ವರ್ಕ್ ಮಾಡ್ತಾ ಇರುವಂತ ದೃಶ್ಯ ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತದ್ದು. ಇದೀಗ ಈ ಒಂದು ವಿವಾದ ಏನು ಅನ್ನುವಂಥದ್ದನ್ನ ಮಾತನಾಡೋದಕ್ಕೆ ಇಲ್ಲಿ ಕೆಲವು ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತನಾಡಿಸುವ. ಏನಿದು ಫಲ್ಗುಣಿ ನದಿಯ ವಿವಾದ ಅನ್ನುವಂಥದ್ದನ್ನು ಮಾತಾಡೋದಕ್ಕೆ ಇಬ್ಬರಿದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಹೊನ್ನಪ್ಪ ಅಂತ ಸರ್. ಓಕೆ, ಏನು ಇದು ಈಗ ಅಲ್ಲಿ JCB ಇತ್ತು, ನೀವೇನ್ ಹೇಳ್ತೀರಿ? ಇದು ಏನು, ಯಾರ ಅವರು ಒತ್ತುವರಿ ಮಾಡಿದ್ದೋ ಅಥವಾ ಅವ್ರದೇ ಪಟ್ಟೆ ಜಾಗವೋ ಏನು? ಸರ್, ಇದು ಸುಮಾರು ವರ್ಷದಿಂದ ಫಲ್ಗುಣ್ ನದಿ ಹರಿತಾ ಇದೆ ಸರ್. ಮೇಲ್ಗಡೆ ಕುದುರೆಮುಖದಿಂದ ಬರ್ತಾ ಇದೆ. ಇಲ್ಲಿ ಈ ಭಾಗಕ್ಕೆ ಕೆಳಗೆ ಬರುವಾಗ 3 ಕವಾಲ್ ಅಂತ ಹೇಳ್ತೀವಿ. 3 ಭಾಗ, ಒಂದು ಆ ಬದಿಯಲ್ಲಿ, ಒಂದು ಈ ಬದಿಯಲ್ಲಿ, ಇದು ಮಧ್ಯದಲ್ಲಿ ಹರಿಯುವಂತ ನದಿ. ಈ ಕುಶಲಪ್ಪ ಗೌಡ ಎನ್ನುವರು ಆ ಬದಿಯಲ್ಲಿರುವಂತ ಮನೆ ಅವ್ರದ್ದು ಪಕ್ಕ ಇದೆ, ಪಟ್ಟ ಜಾಗನು ಆ ಕಡೆ ಇದೆ. ಆದ್ರೆ ಇಲ್ಲಿ 3 ಬದಿಯಲ್ಲಿ ಹರಿಯುವಂತ ನದಿಯನ್ನು, ಒಂದು ಭಾಗದ ನದಿಯನ್ನು ಪೂರ್ತಿ ಮುಚ್ಚಿ ಮಧ್ಯದಲ್ಲಿ ಇಟಾಚಿ ತಂದು 4-5 ಸಲ ಇಟಾಚಿ ತಂದು ಮಧ್ಯ ಆಲ ಮಾಡಿ ಕಲ್ಲನ್ನು ತೆಗೆದು ಆಚೆ ಈಚೆ ತೆಗೆದು ಹಾಕಿ ಅವರು ಒತ್ತುವರಿ ಮಾಡಿ ಒಲೆಯ ಜಾಗವನ್ನು, ನದಿಯ ತಟದಲ್ಲಿ ಇರುವಂತ ಜಾಗವನ್ನು ಒತ್ತುವರಿ ಮಾಡಿ ಸುಮಾರು 2 ಎಕರೆ, ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರ ಇದೆ ಸರ್, ಮೇಲಿಂದ ಕೆಳಗೆ ತನಕ ಸುಮಾರು ಒಂದು 2 ಎಕರೆ ತನಕ ತೋಟ ಮಾಡಿದ್ದಾರೆ. ಈಗ ಪ್ರಸ್ತುತ ಏನಂತ ಕೇಳಿದ್ರೆ, ನಮ್ಗೆ ಆ ಭಾಗ ಅವರ ಮನೆ ಇದೆ, ಪಟ್ಟ ಜಾಗ ಇದೆ, ಅಥವಾ ಪರಂಬೋಕ ಕುಮ್ಕಿ ಏನಿದೆ, ನಾವು ಅದರ ಬಗ್ಗೆ ಆಕ್ಷೇಪ ಇಲ್ಲ. ಅವರು ಕೃಷಿ ಮಾಡಿದ್ದಾರೆ, ಆಕ್ಷೇಪ ಇಲ್ಲ. ನಮ್ದು ಈಗ ತಕರಾರು ಏನಂತ ಕೇಳಿದ್ರೆ, ನದಿಯ ಈ ಬದಿ ಎಡಬದಿಗೆ ಬಂದು ನೋಡಿ, ಇಲ್ಲಿ ಗಣಿಗಾರಿಕೆ ಮಾಡಿ ಹೊಳೆಯಲ್ಲಿರುವಂತ ಕಲ್ಲನ್ನು ತೆಗೆದು ಇದು ಏನು ಡೈನೈಟ್ ಎಂತ ಹೇಳ್ತಾರಲ್ಲ, ಸ್ಫೋಟ ಮಾಡಿ ಕಲ್ಲು ತೆಗೆದಿದ್ದಾರೆ. ಈ ಕಡೆ ಇರುವಂತ ಎಲ್ಲ ಮರಗಳನ್ನು ತೆಗೆದು ಕಡಿದು ಹಾಕಿದ್ದಾರೆ. ಮೊನ್ನೆ ಆದಿತ್ಯವಾರ ಬೆಳಿಗ್ಗೆ ಇಟಾಚಿ ತಂದು ಇದನ್ನು ಸಮತಟ್ಟು ಮಾಡ್ಲಿಕ್ಕೆ ಬಂದಿದ್ದಾರೆ. ಅಂದ್ರೆ ಇದಕ್ಕೆ ನಾವು ತಕರಾರು ಈಗಾಗಲೇ ಇಲಾಖೆಗಳಿಗೆ ನಾವು ಕೊಟ್ಟಿದ್ದೀವಿ. ಭೂಕಂದಾಯ ಇಲಾಖೆಗೆ, ಪೊಲೀಸ್ ಇಲಾಖೆಗೆ, ಅರಣ್ಯ ಇಲಾಖೆಗೆ, ತಹಸೀಲ್ದಾರಿಗೆ 2-3 ಸಲ ಮನವಿ ಕೊಟ್ಟರು ಕೂಡ ಅದಕ್ಕೆ ಸ್ಪಂದನೆ ಇಲ್ಲ. ಬರ್ತಾರೆ, ತಹಸೀಲ್ದಾರ್ ಕಡೆಯಿಂದ ನೋಟಿಸ್ ಕೊಡ್ತಾರೆ, ಪಾರ್ಟಿಗೆ ನೋಟಿಸ್ ಕೊಡ್ತಾರೆ, ಅವರು ಆನ್ಸರ್ ಕೊಡುದಿಲ್ಲ, ಹಾಗೆ ಗಪ್ ಅಂತ ಕೂತ್ಕೊಳ್ತಾರೆ. ಈ ರೀತಿಯ ವಿವಾದ. ಅಂದ್ರೆ ನಮ್ದು ಅವರ ಕೃಷಿ ಹಾಳು ಮಾಡ್ಬೇಕು ಅಥವಾ ನಾವು ಕೃಷಿ ಮಾಡ್ಬೇಕಂತಲ್ಲ, ನದಿ ಹೊಳೆ ದಂಡೆ ಏನಿದೆ ಅದನ್ನು ಒತ್ತುವರಿ ಮಾಡಬಾರ್ದು. ಸರಿ, ಇದು ದೊಡ್ಡ ಗುಂಡಿ, ಇದು ಪೀಪದೆ ಅನ್ನುವಂಥ ಗುಂಡಿ. ಸುಮಾರು ಅರ್ಧ ಶಿರ್ಲಾಲ್ನವ್ರು ಬಂದು ಇಲ್ಲಿ ದನ ತೊಳೆಯುವಂಥದ್ದು, ಬಟ್ಟೆ ಒಗೆಯುವಂಥದ್ದು, ಕುಡಿಲಿಕ್ಕೆ ನೀರು ತಗೊಂಡು ಬೇಸಿಗೆಯಲ್ಲಿ ಮಾಡುವಂಥ ವ್ಯವಸ್ಥೆ. ಇವತ್ತು ಇವರು ಹೊಳೆ ದಂಡೆಯಲ್ಲಿ ಏನು ಇಟಾಚಿ ತಂದು ಎಲ್ಲ ಕಲ್ಲು ಹೋಗಿ ಅಲ್ಲಿ ಮುಚ್ಚಿ ಇವತ್ತು ಗುಂಡಿ ಇಲ್ಲ, ನೀರು ಕುಡಿಲಿಕ್ಕೆ ಲಾಸ್ಟ್ಗೆ ಇಲ್ಲದಂತ ಪರಿಸ್ಥಿತಿ. ಇದರ ಕೆಳಗಡೆ
ಇನ್ನು ಕೆಳಗೆ ಒಂದು ರೈತ ಕುಟುಂಬ ಸುಮಾರು 30-40 ಕುಟುಂಬಗಳಿಗೆ ನೀರು ಹೋಗುವಂತ ಒಂದು ತೋಡಿತ್ತು. ಈ ಕಲ್ಲು ಹೋಗಿ ನಿಂತು ಮುಚ್ಚಿದ್ರಿಂದ ಅವರಿಗೆ ನೀರು ಹೋಗೋದಾಗೆ ಇವತ್ತು ಪರಿಸ್ಥಿತಿ ಆಗಿದೆ. ಈ ನಮ್ಮ ಕಲಕಲಿ ಇಷ್ಟೇ, ಅವರು ಏನು ಆ ಕಡೆ ಮಾಡಿದ್ದಾರೆ ಅದು ಬೇರೆ ವಿಚಾರ, ಅವರ ವೈಯಕ್ತಿಕ ಕೃಷಿ ಮಾಡಿದ್ದಾರೆ. ಆದ್ರೆ ಈ ಬದಿಗೆ ಬಂದು ಇಲ್ಲಿ ಪಾಪ ನಮ್ಮ ಮಲೆಕುಡಿಯ ಜನಾಂಗದ ಒಂದು 3-4 ಮನೆ ಇದೆ. ಇವರು ಶೆಟ್ರ್, ಇಲ್ಲಿ ಮನೆ ಇದೆ ಸರ್, ಇವರ ಅದೇ ಮನೆ. ಅಲ್ಲಿಗೆ ಅವರು ತಡೆಗೋಡೆ ಪಂಚಾಯತಿಯಿಂದ ಅಂದ್ರೆ ನೀರು ಮನೆಗೆ ಗುದ್ದುತ್ತೆ ಅನ್ನುವಂತ ದೃಷ್ಟಿಯಲ್ಲಿ ತಡೆಗೋಡೆ ಮಾಡಿದ್ರು. ಅದೆಲ್ಲ ಗುದ್ದಿಕೊಂಡು ಹೋಗಿದೆ ಪೂರ್ತಿ. ಈ ಬದಿಯಲ್ಲಿ ಅವರು ಸ್ವಲ್ಪ 4 ಅಡಿಕೆ ಗಿಡ ನಾಟಿದ್ರು, ಅದು ಇಲ್ಲ, ಅದು ನೀರಿಗೆ ಬಲಕ್ಕೆ ಹೋಗಿದೆ. ನಮ್ದಿಷ್ಟೇ, ಈ ಕಡೆ ಬಂದವರು ಯಾವುದೇ ತಕರಾರು ಮಾಡ್ತಾರೆ. ಈಗ ಅಲ್ಲೊಂದು ಮೇಲ್ಗಡೆ ರಸ್ತೆ ರೀತಿಯಲ್ಲಿದೆ, ಅಲ್ಲಿ ಏನೋ ಗಿಡ ಇಟ್ಟಿದ್ದಾರೆ ಅಂತ ಅವ್ರು ಆರೋಪ ಮಾಡ್ತಾರೆ. ಅದು ನಿಮ್ಮ ಗಿಡ ಅಂತ? ಹೌದಾ? ನಂದೇ ಗಿಡ, ನಾನು ಇಟ್ಟದ್ದು. ಯಾರಿಗೂ ದಾರಿಗೆ ನಾನು ಅಡ್ಡಿ ಮಾಡಿಲ್ಲ. ದಾರಿ ಇದೆ, ಅದು ದಾರಿ ಅಲ್ವಾ? ದಾರಿ ಇದೆ. 3 ಫೀಟ್ 4 ಫೀಟ್ ಬಿಟ್ಟೆ ದಾರಿ ಇಟ್ಟಿದ್ದೇನೆ, ನೀವು ನೋಡ್ಬೋದು. ದಾರಿ ಬಿಟ್ಟು ಮಾಡಿದೆ ನೋಡಿ. ಅದೇ ಕುಶಲಪ್ಪ ಗೌಡ ಇವತ್ತು 16 ಕುಟುಂಬಗಳಿಗೆ ಮೇಲ್ಗಡೆ ಒಲೆಯಿಂದ ಆಚೆ ಇರುವಂತ ದಾರಿ ಇದೆ, ದಾರಿಯನ್ನು ಮುಚ್ಚಿ, ಕೇಳಿ ಹಿರಿಯರಿದ್ದಾರೆ, ದಾರಿಯನ್ನು ಮುಚ್ಚಿ ಯಾರು ಸೊಪ್ಪಿಗೆ ಹೋಗದಾಗೆ, ನೀರು ಬಿಡ್ಲಿಕ್ಕೆ ಹೋಗದಾಗೆ, ಅಲ್ಲಿ ಪೊಸಲಾಯಿ, ಪೆರಲ್ದ ಗುಡ್ಡೆ, ಕುಲ್ಯರೊಟ್ಟು, ಇಷ್ಟೆಲ್ಲ ಮನೆಗಳಿಗೆ ಹೋಗುವಂತ ದಾರಿ ಇಲ್ಲೇ ಇತ್ತು, ಕಾಲು ದಾರಿ ಇತ್ತು. ಅದನ್ನು ಮುಚ್ಚಿ ಇವತ್ತು ಯಾರು ಈ ಭಾಗದಲ್ಲಿ ಹೋಗದಾಗೆ ಮಾಡಿದ್ದಾರೆ. ನಾನು ಇವತ್ತು ಅವರೆಲ್ಲ ಬಿಟ್ಟು ಕೊಡ್ಲಿ, ನಾನು ಬಿಟ್ಟು ಕೊಡ್ತೇನೆ. 4 ಗಿಡ ಇದೆ ಅಲ್ಲಿ, ಅಡಿಕೆ ಗಿಡ ಬಿಟ್ಟು ಬಿಡ್ತೀನಿ. ಬಿಟ್ಟು ಬಿಡ್ತೇನೆ, ಏನಿಲ್ಲ. ದಾರಿ ಯಾರಿಗೂ ಅಡ್ಡಿ ಮಾಡಿಲ್ಲ ನಾನು. ನಾನು ಯಾಕೆ ಅಲ್ಲಿ ಅಡಿಕೆ ಹೋದ ವರ್ಷ ಇಟ್ಟಿದ್ದೇನೆ ಅಂತ ಕೇಳಿದ್ರೆ, ಪದೇ ಪದೇ ಇಟಾಚಿ ತರುವುದು, ನನ್ನ ಕೃಷಿ ಹಾಲ್ ಮಾಡಿ ಅದ್ರ ಮೇಲ್ಗಡೆ ತಗೊಂಡು ಹೋಗುದು ಇಟಾಚಿ. ಅಂದ್ರೆ ಇದಕ್ಕೆ ಒಳಗೆ ಇಳಿಸ್ಬೇಕಾದ್ರೆ ಅಲ್ಲಿಂದ ಇಳಿಸುದು. ಅದಕ್ಕೆ ಏನ್ ಮಾಡಿದ್ದೇನೆ, ಅಡ್ಡಿ ಮಾಡಿ 3 ಫೀಟ್ 4 ಫೀಟ್ ಕಾಲು ದಾರಿ, ಯಾರಿಗೂ ಅನ್ಯಾಯ ಆಗ್ಬಾರ್ದಂತ ಕಾಲು ದಾರಿ ಬಿಟ್ಟು ಇಟ್ಟಿದ್ದೇನೆ. ಈಗ ಈ ನದಿಯಲ್ಲಿ ಈ ಭಾಗ ಮತ್ತು ಇದು ಅವ್ರದ್ದು ಪಟ್ಟೆ ಲ್ಯಾಂಡ್ ಅಂತ ಅವ್ರು ಹೇಳ್ತಾರೆ. ಸರ್, ಸರ್ವೆ ಮಾಡ್ಲಿ, ನಾವು ಓಕೆ ಪಟ್ಟ ಆದ್ರೆ ನಾವು ಇದರ ವಿಚಾರಕ್ಕೆ ಬರೋದಿಲ್ಲ. ಈ ಜಾಗ ಅವ್ರದ್ದು ಪಟ್ಟ ಅಂತ ಬಂದ್ರೆ ನಾವು ತಕರಾರು ಇಲ್ಲ, ನಮ್ದು ಇಲ್ಲ. ಸರ್, ಏನ್ ಹೇಳ್ತೀರಿ? ಅದೇ ನಾನು ಬಂದು 42 ವರ್ಷ ಆಯ್ತು ಸುರುಳಿಗೆ ಬಂದು. ಇಲ್ಲಿ ಬರುವಾಗ 3 ಕವಲಿತ್ತು, ನದಿ 3 ಕವಲಿತ್ತು. ಒಂದು ಆ ಕಡೆ ಇತ್ತು, ಒಂದು ಈ ತಾಳೆ ಮರದ ಹತ್ತಿರ ಒಂದು ಇತ್ತು, ನೇರವಾಗಿತ್ತು. ಇದು ಪುನಃ ಅವ ಹೇಳಿದ್ದೆಲ್ಲ ಅವನಿಗೆ ಕಾಮು, ನಮಗೆಲ್ಲ ಅಂದಾಜು ಆಗುದಿಲ್ಲ. ನೋಡಿ ಬಂದು ಇದನ್ನೆಲ್ಲ ಕಟ್ಟಿ ಇದು ಮಾಡಿದೆ. ಇದು ಹೋಗೋ ನೀರಿದ್ದೆ ಇದು ಅಲ್ಲ 2 ಇರುದು ಅದರಲ್ಲಿ. ಒಂದು ಈ ಬದಿಯಿಂದ ಹೋಗ್ತಾ ಇತ್ತು, ಸ್ವಲ್ಪ ನೀರು, ಅಲ್ಲಿ ಓಪನ್ ಮಾಡಿದ ನೀರು ಈ ಕಡೆಯಿಂದ ಬಂದಿತ್ತು. 3 ಇದಿತ್ತು. ಈಗ ಇದು ಎಷ್ಟು ಮಾಡಿದ, ಇಲ್ಲಿ ನೀರು ಬಲ್ಲ. ಆ ನೀರು ಬಂದು ನೋಡಿ ಅಲ್ಲಿ ಪಾದ ಇದಲ್ಲ, ಅದಕ್ಕೆ ಹೊಡೆದು ನೀರು ಇದು ಹೋಗ್ತದೆ. ಹೊಯ್ಗೆ 2 ಪಿಕಪ್ ಹೊಯ್ಗೆ ಬಂದು ಬರ್ತಾ ಇತ್ತು. ಈಗ ಹೊಯ್ಗೆ ಇಲ್ಲ, ಏನಿಲ್ಲ, ಬರೀ ಕಲ್ಲು ಮಾತ್ರ. ದುಡಿತ ಕೆಲವು ಮಂದಿ ನಮ್ಮ ನೆರೆಕರೆಯವರೆಲ್ಲ ಬಟ್ಟೆ ಹೋಲಿಕೆ ಪ್ರತಿಯೊಂದು ವಿಷಯಕ್ಕೂ ಬರ್ತಾರೆ. ಅಲ್ಲಿ ಬಹಳ ಖುಷಿ ಆಗ್ತದೆ ಅವರಿಗೆ. ನೋಡಿ, ತಡೆಗೋಡೆ ಮಾಡಿ ಪಂಚಾಯತ್ ತಡೆಗೋಡೆ ಮಾಡಿದ್ರೆ ಹೇಗಾಗ್ತದೆ, ಅದು ಅರ್ಧ ವರ್ಷ ಹೋಯ್ತು. ಇಂಥ ಕೆಲಸ ಅನ್ಯಾಯ ಮಾಡ್ತಾ ಇದ್ದಾನೆ. ಈಗ ನೀವು ದೂರ ಕೊಟ್ಟಿದ್ದೇವೆ. ಏನಾಗಿದೆ? ಏನಿಲ್ಲ, ಬರ್ತಾರೆ ಹೋಗ್ತಾರೆ. ನಮ್ಮಲ್ಲಿ ಏನು ವಿಚಾರಿಸುವುದಿಲ್ಲ ಅವರು, ಬರ್ತಾರೆ ಹೋಗ್ತಾರೆ ಅಷ್ಟೇ. ನಿಮ್ಮಲ್ಲಿ ವಿಚಾರಿಸುದಿಲ್ಲ ಯಾಕೆ? ಯಾರಿಗೆ ಗೊತ್ತು, ಅವರಿಗೆ ಗೊತ್ತು. ನಿಮ್ದು ಹೆಸರೆಂತ? ರಮೇಶ್ ಶೆಟ್ಟಿ ಅಂತ. ಓಕೆ ಸರ್, ಈಗ ನೀವು ದೂರು ಕೊಟ್ಟಿದ್ರಿ, ನಿಮ್ಮಲ್ಲಿ ಏನಾದ್ರು ಕೇಳಲಿಲ್ವಾ ಅಧಿಕಾರಿಗಳು? ಯಾರು ಕೇಳಲಿಲ್ಲ ಸರ್, ಯಾರು. ಈಗ ಮೊನ್ನೆ ಕೂಡ ಕೊನೆಗೆ ಇಟಾಚಿಯನ್ನು ಮೊನ್ನೆ ಭಾನುವಾರ ಇಳಿಸಿದಾಗ ನಾವು ಎಲ್ಲ ಇಲಾಖೆಗಳಿಗೆ ಫೋನ್ ಮಾಡಿ ತಿಳಿಸಿದ್ರು, ಯಾರು ಸ್ಪಂದನೆ ಕೊಡದಾಗೆ. ಹೊಯ್ಸಳ ಪೊಲೀಸ್ನವರು 112 ಅವರು ಬಂದು ಮಧ್ಯಾಹ್ನದ ಅಷ್ಟೊತ್ತಿಗೆ ಇಟಾಚಿಯನ್ನು ನಿಲ್ಲಿಸಿ ಹೋಗಿದ್ರು. ಆಮೇಲೆ ಕೆಲಸ ಆಗಿಲ್ಲ. ಈಗ ಹಿಟಾಚಿ ಬಂದಿದ್ರಿಂದ ತೊಂದರೆಗಳು ಏನಾಗಿದೆ ಸರ್? ಇದು ಹಾಲಾಗಿದೆ. ಮೇಲ್ಗಡೆ ಇರುವಂತಹ ನದಿ ಸುಮಾರು 10-12 ಫೂಟ್ ಕೆಳಗೆ ಹೋಗಿದೆ. ಅಂತರ್ಜಲ ಈ ಭಾಗದ 4-5 ಕುಟುಂಬಗಳಿಗೆ ನೀರೇ ಇಲ್ಲ, ಕುಡಿಲಿಕ್ಕೆ ನೀರು ಬರುವುದಿಲ್ಲ, ಕೊನೆಗೆ ಕೃಷಿಗೆ ನೀರು ಸಿಗುದಿಲ್ಲ. ಆಮೇಲೆ ಸರ್ಕಾರಿ ಪರಂಬೋಕ ಒಲೆಯಲ್ಲಿ ಕೆಲಸ ಮಾಡಬಾರ್ದಲ್ಲ ಸರ್, ಇಟಾಚಿ ಅವರು ಇಳಿಸಬಾರ್ದಲ್ಲ. ಇನ್ನು ಅವರು ಕುಶಲಪ್ಪ ಗೌಡ್ರ ಮಿಸ್ಸಸ್ ಜನಪ್ರತಿನಿಧಿ, ಅವರು ತಾಲೂಕು ಪಂಚಾಯತ್ ಮೆಂಬರ್ ಮಾಜಿ, ಈಗ ಇಲ್ಲ ಅದು, ಆದ್ರೆ ಮಾಜಿ
ಅವರೇ ಈ ರೀತಿಯ ಕೆಲಸ ಮಾಡಿದ್ರೆ ಅವರಿಂದ ಜನರಿಗೆ ತೊಂದರೆ ಆಗುದಲ್ಲ ಸರ್. ಈಗ ನಿಮ್ದು ಮುಂದಿನ ಹೆಜ್ಜೆ ಏನು? ಮುಂದೆ ಏನಾಗುತ್ತೆ ಈಗ ಎಲ್ಲರಿಗ ಈ ಮಾಧ್ಯಮದ ಮೂಲಕ ಇದಕ್ಕೆ ಏನು ಸ್ಪಂದನೆ ಸಿಗುತ್ತೆ ಅನ್ನುವಂಥ ವಿಚಾರದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಮುಂದಿನ ಹಂತ ಏನಿದೆ ಅದಕ್ಕೆ ಇರುವುದೇ ಒಂದು 4-5 ಕುಟುಂಬಗಳು ಇಲ್ಲಿ ಈ ಬದಿಯಲ್ಲಿ. ಅದೇನು ಪಾಪ ಕೂಲಿ ಕೆಲಸ ಮಾಡಿ ಜೀವನ ನಡೆಸಬೇಕು. ಪಾಪ ಅವರು ಮಲೆಕುಡಿ ಜನಾಂಗದವರು ಕೂಡ ಹಾಗೆ ಏನು ಹೆಜ್ಜೆ ಇಡ್ಬೇಕು ಅನ್ನುವಂಥ ವಿಚಾರದ ಬಗ್ಗೆ ಮುಂದೆ ತೀರ್ಮಾನ ಮಾಡ್ತೀವಿ. ಏನ್ ಹೇಳ್ತೀರಿ ಈ ಒಂದು ನದಿಯ ವಿಚಾರದಲ್ಲಿ? ಎಂಕ್ಲಿಗೆ ಅವೇ ಕೊಂಚ ವ್ಯವಸ್ಥೆ ಅವಡು ಇತೊರ್ತಗು ಕ್ಲಾರಿಕಲ್ ನೀರ್ಲ ಇಪ್ಪುಜಿ ಪರ್ರಾಗ ಪುರ ಒಲ್ತೊಲ್ತು ತುಂಬುನ ಎಂಕ್ಲ ಯಾಕೆ ಕೊಂಚ ವ್ಯವಸ್ಥೆ ಅಂತ ಹೊರಡಕ್ಲು ಇಂಚಿನ ಆರು ದಾದ ಇಟ್ಟು ತಪ್ಪು ಮಲ್ತು ನಿಪುನು ತಪ್ಪು ಇತ್ತನ ಪೂರ ಮರಕ್ಕಲೇನ್ ಕಟ್ತದ ನೀರ್ ಪೂರ ಎಂಕ್ಲ ಜರಿದು ನೀರ್ ಹಾಕದ ಜರಿದು ಹೋತನ ಮುಲ್ಪ ಸೈಡ್ ಅಂಚ ಸರಿ ಮಲ್ತು ಸರಿ ಬಲ್ತು ಕೊರಡು ಆರ್ಡ ನೀವು ಪಾತಾಡ್ತಾರ ಪಾತೆಂಡಾಯ್ಕ ಒಂದು ಪ್ರಯೋಜನ ಇಜ್ಜಿ ಪಾತೆಂದಿಲ್ಲ ಇಜ್ಜಿ ಎಂಕ್ಲ ಯಾನ್ ಮಲ್ಪುನಾನೆ ಎಂದು ಅನ್ಪೇರೆ ಎಂಕಲ್ ನಾ ಮುಲ್ಪ ಬರ ಸ್ವಲ್ಪ ತಡೆಗೋಡೆ ಪೂರ ಪೋತುಂಡು ಬರ ಜರಿದು ಪೂರ ಪೋತುಂಡು ಕರೆಂಟ್ ಲೈಟ್ ಮಾಡ್ದಾಗ ಕಡಪದಿಟ್ಟು ಬರಿಯ ಪಾಡ್ದೆ ದೆಪ್ಪರ ಬನ್ನದಿ ಪೂಜೆ ಪಂಡ ಆಯನನೆ ಮಿತ್ತ ತಂದೆ ಎಂಕ್ಲ ಪನ್ಲೆಕ್ಕ ಕೇನುಜೆ ಅಂಚದು ನ್ಯಾಯ ಕೊರಡು ಅಧಿಕಾರನಕ್ಲೆ ಪೂರ ಪಂತ ಕೇಬಿ ತೆರಿಪದ ಬತ್ತದು ಜೇರು ಬತ್ತುಂಡಲ್ಲ ಅವು ಕಮ್ಮ ಪೋಂಡಲ್ಲ ಪಾಡ್ನ ಅವು ಪಾಡ್ ನೋವರ ಇತ್ತನ ಕಮ್ಮ ಅಂಚೆನೆ ಇಪ್ಪಡು ಬನ್ಪೇರು ಹಾಕಲು ಅಂಚ ಬನ್ಪೇರು ಪನ್ನ ಎಂಚಿನೊಂದು ಪನ್ಪುನ ಇಂಕುಲು ಎನ್ನ ವಿಜಯ ಅಂದು ಎನ್ನ ಪುದರ್ ಕಮಲ ಅಂದು ದಾಯ್ತು ಪಂಡ ಅವು ಸುದೆತ್ತ ಒಂದು ಪೂರ ಆ ಕಲ್ಲಿನ ಪೂರ ಇಂಚಿ ಪಾಡ್ದೆ ಎಂಗ್ಲೆ ಕೃಷಿಕ್ದಲ್ಲ ನೀರಿಜ್ಜಿ ತೋಟಗ ಪೂರ ಪರ್ರಲ ಇಜ್ಜಿ ನೀರು ದಾಯ್ತು ಬುಕ್ಕ ಆ ದುಂಬೆ ಎಂಚೆ ಇತ್ತುಂಡು ಸುದೆ ನೀರು ಪೋಪಿದ್ನ ಅಂಚನೆ ಆವಡು ದುಂಬು ನೆಟೆ ಪೂರ ಪೋಂದಿತ್ತುಂಡು ನೀರು ಮೂಜಿ ಪಾಲಾತು ಅವು ಇತ್ತ ನಡುವೇನೆಂದು JCB ಅಲ್ತದು ನೀರೈಟ್ ಹೋಗ್ಪುಂಡೆ ಎಂಕ್ಲೆಗ್ ಈ ಪರ್ರಲ ನೀರಿಜ್ಜ ನಂಚ ಅವು ಓಸಾರ್ ಬರ್ಪಿದ್ನು ದುಂಬು ಗುಂಡಿ ಇತ್ತುಂಡು ಅಲ್ಪ ಈ ಗುಂಡಿ ಲಂಚನೆ ದುಂಬುದಲ್ಲಿ ಕೊಂಡೆ ಆವಡು ಅಲ್ಪೊಂಜಿ ಗುಂಡಿ ಇತ್ತುಂಡು ಅವು ಲಂಚನೆ ಆವಡು ಗುಂಡಿ ದಾದ ಗುಂಡಿ ನಿಗಿತ್ತುಂಡು ಆ ಮಣ್ಣು ಪೂರ ಕಲ್ಲು ಪೂರ ಐಕ್ ಪಾಡ್ದು ನಿಗಿತ್ತುಂಡು ಅಂಚರ್ದಾರ ಎಂಕ್ಲ ಅಂದೆಕ್ ಕೆರೆಕ್ಕಾವಡು ಗುಯಲ್ಗಾಡು ನೀರು ಬರ್ಪುಜಿ ಒಸಾರ್ ಬರ್ಪುಜಿ ಹೌದಾಯ್ತಂಡ ಎಂಕ್ಲೆಲ್ಲ ಕೃಷಿ ಮಲ್ಪುಜ ಆಯಿಲ್ ಅಂಚಿಡ್ ಬತ್ತು ಕೃಷಿ ಮಲ್ಪರ ಅಲ್ಲಿ ದುಂಬಿ ಎಂಚೆ ಇತ್ತುಂಡು ಸುದೆ ಅಂಚನೆ ಆವಡು ಮಾತೆರೆಗ್ಲ ಆ ನೀರು ಉಪಯೋಗ ಉಂಡು ತಿರ್ತು ಮುಟ್ಟಲ್ಲ ದುಂಬು ಎಂಚೆ ಅಂಚನೆ ದುಂಬಿ ಎಂಚ ನೀರು ಪೋಂದಿತ್ತುಂಡು ಅಂಚನೆ ಆವಡು ಇತ್ತೆ ಖಾಲಿ ಒಂದೇ ಪಾಲ್ಡು ನೀರು ಬರ್ಪಿನ ದುಂಬು ಮೂಜಿ ಪಾಲಾದು ಪೋಪಿಂಡು ನೀರು ಅಂಚನೆ ಆವಡು ಬುಕ್ಕ ಆಯಿಲ್ ಐಟ್ ಕೃಷಿ ಮಲ್ಪರವಲ್ಲಿ ಎಂಕ್ಲೆಗ್ಲ ಜಾಗ ಬೊಡ್ಚಿ ಎಂಕ್ಲ ಕೃಷಿ ಮಲ್ಪುಜ ಐಟ್ ಉಂಡು ದುಂಬು ಕೊಡ್ತಾ ಅರ್ಜಿ ಕೊಡ್ತಾ ಎಂಕ್ಲ ಒಂದು ಪೂರ ಹಾಳಾತಂಡ ಸುದೆ ಪೂರ ಪಂಡದ ಅರ್ಜಿ ಕೊಡ್ತಾ ದಾಯ್ತ ರೆಸ್ಪಾನ್ಸ್ ಇಜ್ಜಿ ಅವು ಎನ್ನ ಕಂಡ ಎಲ್ಲ ಎನ್ನ ಮಗೆಲ್ಲ ಎನ್ನ ಮಗೆಲ್ಲ ಮಲ್ಲ ಕಂಡ ಎಲ್ಲ ಪೋದು ಕಂಪ್ಲೇಂಟ್ ಕೊಡ್ತುಂಡು ಬೆಳ್ತಂಗಾಡಿಗೆ ಸಾಸಕೇರ ಕೊಡ್ತೇರಿ ಬೊಕ್ಕ ಓಡೆ ಮಾತ ಕೊಡ್ತೇರಿ ಹೆಂಗ ಗೊತ್ತುಜ್ಜಿ ಅಂಚಿದ ಕಂಗದ ಇದ್ದೀನಾಗ ಎಂಕಲು ಮಲ್ಪೋರ್ಚಿ ಪಂಡದು JCB ಪುಂತನಾಗ ಏನ್ ಮಲ್ಪುನ್ನೆಂದು ಪಂಡದು ಐ ಮಲ್ತನ ಎಂಕ್ಲೆ ನೀರು 3 ವರ್ಷ ಕರಿ ಶಾಸಕರೇ ಕೊಡ್ತು 3 ವರ್ಷ ಬಂಗೇರ್ರೆಗ ಪೂಂಜೆರೆ ಕೊಡ್ತಾನ ತಹಸೀಲ್ದಾರ್ರೆ ಪೂರ ಕೊಡ್ತುಂಡು ಕೊಡ್ತುಂಡು ಕರ್ತೊಂದು ಒತ್ತೊಂದು ಉಲ್ಲೇರು ನೀರು ಅಂಚನೆ ಕರ್ತ ಅರ್ತಂಡ ಎಂಕಲಕ್ಕೆ ಬೀಳ್ರು ನೀರಿಜ್ಜಿ ಬೊಕ್ಕ ಕಲ್ಲು ಜಾರಿ ಒಂದುಂಡು ನೀರು ಬತ್ತಂಡ ಆತೆ ಸಮಸ್ಯೆ ಬೊಕ್ಕ ಅಂಚನೆ ಎತ್ತೋರುಲ ಕರ್ತೊಂದು ಇತ್ತುಂಡ ಅವ ಎಂಕಲೆ ಸಮಸ್ಯೆ ಏನೇತ ಪೂರ ಎಟ್ಲ ಮಾಂತ ಎಟ್ಲ ಅಂಚ ಕೊಂಚ ಪರಿಹಾರ ಅನ್ಕೊಡುದು ಬೇಬಿ ಎಂಕ್ಲೆಗ್ ಎಂಜಿನ ಮಲ್ಪೇರು ನೀರು ಗೊತ್ತು ಅವಳ ಮರ ಕಟ್ತೀರು ಆಣಿಲ್ ಅಂಚನೆ ಫಾರೆಸ್ಟ್ ದಗ್ಲು ಪರ ಬತ್ತದಿರು ಬತ್ತು ತೂದು ಬೋತಿರು ಬುಕ್ಕ ಎಂಜಿನ ಅಂದ ಎಂಕ್ಲ ಗಮನ ಬತ್ತೀಜಿ ಆಯ್ತಾ ಓಪಣ ಕೈ ನೀಟವನು ಬೇರಿಸಿದ ಓದ್ತಾಬ್ಲಿ ಅಲ್ಲೇ ಬರ್ಪನಾತ ಸುತ್ತೋರಿ ಕೈ ನೀಟ ಬೇರೆ ಬೇರೆ ದಾಯ್ತಂದು ಇಲ್ಲಡೆ ಅತ್ ಕೇಂಜೇರು ಇಲ್ಲ ದಾಯ್ತಾಪುಂಡು ಎಂಚಿನಂದು ಒಂಜಿಲ ಕೇಂಜೇರು ಕೇನೋಡ್ಚ ಎಂಗಲ್ ಬರಿ ಆತ ಸುತ್ತ ಬರಿ ಕೇನೋಡಿ ಆತ ಆಗ್ಲಿ ಕೇನ್ ಬೇರ ಬರ್ಪೇರು ಓಪೇರು
ಏನಡ ಅಂಚ ಬಾರಿ ಸೋಕುದೊಂಜಿ ಓಂಟೆದ ಹುಂಡೆಲ್ ಇತ್ತುಂಡು ಐನ್ ನನದ ಜೋಕ್ಲೆ ಪೂರ ಅವು ತೂವರ ಉಂಡ ಐಕ್ ಏನ್ ಪಂಡ ಐನ್ ದಾಯಿ ಕಡ್ತನಾಯಿ ಅಯ್ಯೋ ನಿನ್ನ ಜೋಕ್ಲೆಗ್ಲ ತೂವರಂ ಎಂಕ್ಲ ಜೋಕ್ಲೆಗ್ಲ ತೂವರಂ ಹೌದು ಆಯ್ತಿ ಅಲ್ಪ ಒಂದು ಕಾಡಿಗೆ ಬೋಂಡಿಜ್ಜ ಕಾಡು ಪಾರ ಬಿಡ್ಪೇರೈತೆ ನಮ್ಮನು ಅರಣ್ಯಗ ಪಾರ ಬಿಡ್ಪೇರ ಒಂಜಿ 5 ವರ್ಷದ ಬೊಕ ಎಂಕುಲು ಕಂಪ್ಲೇಂಟ್ ಕೊರೊಂದುಲ್ಲ ಸುದೆತ್ತ ಎಂಕ್ಲ ಬಗ್ಗೆ ಏರ್ಲಕ್ಕೆ ಏನಾರ ಬರ್ಪಿಜೇರು ಐಟೇನೆ ಬರ್ಪೇರು ಪೋಪೇರು ಪೋಪೇರು ಕೇಂಜೇರು ಭತ್ತದ ಪೋಪುನ ಗೊತ್ತಾಪಜಿ ಬೊಕ್ಕನೆ ವಿಷಯ ಗೊತ್ತು ಎಂಕ್ಲೆ ಇಂಚೆ ಇಂಚೆ ಬತ್ತಿತ್ತೀರಿಗೆ ಅಂತ ಆನಂದ್ ಸಾಲಿ ಅಂತ ಜಿಲ್ಲೆದ ಬಿಜೆಪಿ ಜಿಲ್ಲೆದ ಮಲ್ಲೆ ಮುಂದು ರೈತ ಮೋರ್ಚಾದ ಕಾರ್ಯದರ್ಶಿಯದು ಬೆಳವಂತ ಏನು ಈ ನದಿಯ ವಿವಾದ ವಿವಾದ ಇತ್ಯತ್ ಪೂರ್ವ ಕಾಲ ದಿಂಚೆತ್ನ ನದಿಯ ಮೂಜಿ ಅಂತ ಆದಿತ್ತಂಡು ಮೂಜಿ ಒಂದೈತು ಕವಾಲ ಆದಿತ್ತಂಡು ಮೂಜಿ ಕವಾಲ ನೀರು ಪೋವಂತಂಡು ದೇವಂಡ ಸರ್ಕಾರಿ ಜಾಗ ಆದಿತ್ತನ ದೇವಂಡ ವರ್ಗ ಜಾಗ ಅತ್ತು ಸಾಧಾರಣ ಒಂಜಿ ಮೂಜಿ 4 ವರ್ಷದ ಇಂಚಿ ಬಾರಿ ತಕರಾರು ಬಾರಿ ಕಂಪ್ಲೇಂಟ್ ಮಲ್ತೇರಿ ಕಂಪ್ಲೇಂಟ್ ಮಲ್ತನೇಕಲ್ಲ ಏರ್ಲೈಕ್ ಬರ್ಪೇರು ತಹಸೀಲ್ದಾರ್ ಬರ್ಪೆ ಅಥವಾ ಇನ್ನಿತರ ಪೊಲೀಸ್ ಇಲಾಖೆ ಪ್ರತಿಯೊಂದು ಇಲಾಖೆಲ್ಲ ಬರ್ದೆ ಕ್ರಮ ಅದು ಇದು ತೊಂಜೀರಿ ದಾಯ್ದೆ ತೊಂಜೀರ್ನ ಎಂಕ್ಲೆಲ್ಲ ಬರ್ತಾವ ಅಂಚಾನ ದೇವಣ್ಣ ಈ ರೀತಿ ಮಲ್ತುಂದತ್ನ ದೇವಂಡ ಈ ಮಲೆಗುಡಿಯ ಜನಾಂಗ ದೇವಣ್ಣ ಈ ಕೊಡ್ಡು ದುಂಬು ಒಂಜೆ ಟೈಮುಡು ಬೂರ್ದಕ್ಕಲು ಸೇರ್ದು ಈ ಸುದೆ ಈ ಮುಂದಕ್ಕೆ ಈ ಬೈಲಿಗೆ ಆಪುನ ದೇಶ ಒಂದು ಬೂರ್ದಕ್ಕಲು ಸೇರ್ದು ತಡೆಗೋಡೆ ಕಟ್ಟಿರಿ ದೊಂಬು ದಡೆಗೋಡೆ ಕಟ್ಟಿ ದೇವಂಡ ಸಮಸ್ಯೆ ಆದಿತ್ತು ದೇವಂಡ ಅಲ್ಲೇ ನೀರು ಗೊತ್ತದು ಇಂಚಿ ಬರ್ಪುಂಡು ಮುಲ್ಪ ಐಕೆ ಈ ಬೈಲಿಗೆ ಪೋಪುಂಡು ಈ ನದಿ ಈ ಬೈಲಿಗೆ ಪೋಪುಂಡು ಮತ್ತೆ ಎಷ್ಟು ಮಾಡಿ ನಡಲ ಬೈಲಿಗೆ ಪೋಪು ನೋಡಿ ಎಷ್ಟು ಮಾಡಿದ್ರೆ ಐಕೆ ತಡೆಗೋಡೆ ಕಟ್ಟಿರಿ ನಂಚೇನು ಇತ್ತಂಡಿ ದಾಲ ಎಲ್ಲ ಆಯ್ಕೊಂಡು ಜನ ಇತ್ತೀಚೆಗೆ ದೇವಂಡ ಈ ಅಕ್ರಮ ಮಲ್ಪಡಿಸೋರು ಅಂತ ಹೇಳಿ ಸುದೇನು ಎಂಕಲ ವರ್ಗ ಜಾಗ ಕೊಂಡಿದ್ದು ಮಿತ್ತು ಅಂತ ಜಾಗ ದೇವಂಡ ಎಂಕಲಿಗೆ ಎಂಕಲು ದಯ ಬಂದ್ಕೊಂಡ ಇಂಚಿನ ಸಾಧಾರಣ ಅಜ್ಪ ಎಕರೆ ಜಾಗ ಎಂಕಲಿಗೆಲ್ಲ ಕೃಷಿ ಉಂಡು ಎಂಕಲಿಗೆ ಒಂದೇ ಸುತ್ತ ನೀರು ಪೋಡು ತೆರ್ತು ಪೋಡು ನನ್ನ ಅಂಕಲು ಮಿತ್ತು ಮುಲ್ಪರ್ದು 4 ಕಟ್ಟ ಮಿತ್ತು ಕಟ್ಟ ಉಂಡು ಅಲ್ಪ ಕಟ್ಟ ಹೊಡು ಕಟ್ಟ ನೀರು ಜಪ್ಪ ಹೊಡ್ದಂಡ ಇತ್ತೆಂಕ್ಲೆ ಪಾರಾಪುಜಿ ಇತ್ತೆ ಪೋಡ್ನ ಸುದೆತ್ತೆ ನೀ ಪೋಡು ದೇವನ ಮಿತ್ತಂಜಿ ಪೋಪುನ ಸಾದಿ ಇತ್ತನು ಐನ ಆಕ್ರಮಣ ಮಲ್ತದ್ದು ದೈದೀತರು ದೇವನ ಐಕಲ ಕಂಪ್ಲೇಂಟ್ ಕೊಡ ದಾಲ ಐಕೆ ಏರ್ಲ ಬಾಂದ್ಲ ಮಲ್ತೊಂದು ಜನ ಅಂಚ ಅವೇ ರೀತಿ ಅವಂತಿನ ಅಂಚ ಅಲ್ಪದೈನ ಅಕ್ರಮ ಮಲ್ತದ ಅಲ್ಕಲ ಐನ್ ಮಲ್ತೇರಿ ಮುಲ್ಪದಲ್ಲ ಈ ಮೂಜಿ ಕಾವಲಿ ಇತ್ತೇನೆ ಐಲ್ನ ಅಕ್ರಮ ಮಲ್ತದ್ದು ಮೊನ್ನೆ ಪಾಡ್ದು ದೈದೀರಿ ಕಂಪ್ಲೇಂಟ್ ಮಲ್ತೀನಿ ಪೂರ ಮಲ್ತೀನಿ ಊಲ ಅವಂದಿ ದಾಯಿ ಸರ್ಕಾರ ಈ ರೀತಿ ಮಲ್ಪುಂಡು ಅತ್ತನ ಜನಕುಲಿಗೆ ದೇವಂಡ ಒಂಜಿ ಪಾಪದಕ್ಲಿಗೆ ಪಾಪ ಕಡ ಬಡವರಿಗೆ ಒಂದು ನ್ಯಾಯ ತಿಕ್ಕಿದ್ನಾಡ ಪರಿಸ್ಥಿತಿ ಎಂಚಿನ ನನ್ನ ಜೀವನ ದೆಪ್ಪುಣ ಇಂಚ ಪಣಪನೆಕಲೆ ಒಂಜಿ ಅಂಚೆಂತ ತುಲೆ ಮಲ್ತನೆ ಏರುಂಡ ಚರಣಗೌಡ್ರ ಬಗ್ಗೆ ಕುಶಲಪ್ಪ ಗೌಡ್ರು ಮಲ್ತನ ದೇವಂಡ ಇಡೀ ಉರುಡು ವಿಷಯ ವ್ಯಂಜನ ಮಣ್ಣಾಂಡ ಇದೇ ಕಾಂಗ್ರೆಸ್ ಹಾಕಲಿ ಮೂಜಿ 4 ಜನ ಉಳ್ಳೇರು ಶಿಲ್ಲಾಲೆಂಕಲು ದೇವಣ್ಣ ಅಕ್ರಮ ಮಲ್ತಂದ ಅಂಚಿತ್ನ ಯಥ ಘಟನೆಗಳು ಉಂಟು ಓದಾಜಿ ಉದಯಣ್ಣ ಅರಣ್ಯನ ಅಕ್ರಮ ಮಲ್ತಂದ ಸುಧೇಣ ಅಕ್ರಮ ಮಲ್ತಂದ ಈ ರೀತಿ ಆಗಲಿ ದೇವಣ್ಣ ಕೇಳೋ ಪರಿಸ್ಥಿತಿ ಇಜ್ಜಿ ಎಂಕ್ಲಿಗೆ ನ್ಯಾಯ ತಿಕ್ಕೊಡ ದೇವಣ್ಣ ಈ ರೀತಿ ಮಲ್ಪೇರು ಅಕ್ರಮಣ ಸುದ್ದಿತ ಅತಿಕ್ರಮಣ ಮಲ್ಪರಿಸುವ ಏತು ವರ್ಷ ಸಾಧಾರಣ ಮೂಜಿ ವರ್ಷ ಆಂಡಿ ಅಪ್ಪಗ ನಿಖಲ್ನವೇ ಸರ್ಕಾರ ಎಂಕಲ ಐತೀನಿ ಐಕೆ ಕಂಪ್ಲೇಂಟ್ ಮಲ್ತೀನಿ ತಹಸೀಲ್ದಾರ್ ಬರಬಂಡಿ ತಹಸೀಲ್ದಾರ್ ಬತ್ತೀಜಿ 2-3 ಸರ್ತಿ ಪಣ್ಣು ಶಾಸಕರು ಬಂತೇರಿ 6 ಕಡಪುಡು ಬ್ಯಾಣ್ತೇರಿ ಆಂಡ ಮುಕ್ಕಲು ಬರಕ್ಕೆ ಜನ ದಯ ಗೊತ್ತು ಎಂಚಿನಕ್ಕೆ ದಯ ಬತ್ತೀಜಿ ಶಾಸಕರು ಬತ್ತೀಜಿ ಯಾರಿಗೆ ಕಡಪುಡು ಬ್ಯಾಂಡ್ ಅದೇ ಮುರಾಣೆಯನ್ನು ಕಟ್ಟಲು ಅಂಚಿನಿ ತಹಸೀಲ್ದಾರನೇ ಬರ್ಪೇರು ಬಂಡೇರಿ ಕೊಡತ್ ಮಂದಿ ತಹಸೀಲ್ದಾರ್ ಬರ್ಪೇಂಡೇರಿ ಪೂರ ಸೇರ್ದಿತ್ತಂಡಿ ತಹಸೀಲ್ದಾರ್ ಬತ್ತೀರಿ ಅಣ್ಣ ಮಕ್ಕಳು ವೀಟುಕಾದವ್ರಿಗೆ ಆಕ್ಲೆ ಮಕ್ಕಳು ಏರ್ಪಂಡದು ಆಕ್ಲೆ ಬರ ಬಿಡ್ಜಿ ಶಾಸಕರ ಮೂಲ ಇಜ್ಜಾನ್ರಿ ಶಾಸಕರು ಮೀಟಿಂಗ್ ಮಲ್ತೇರಿ ಓಡ್ ಬಂತೇರಿ ಬತ್ತೀಜೇರಿ ಶಾಸಕರ ಮೂಲ ಜನ ಎಂಕ್ಲು ಫೋನ್ ಮಲ್ತ ಬೀರ್ ಪಂಡು ಮೋಡ್ಚಿ 6 ಮುಖ ಬತ್ನಾಗ ತಹಸೀಲ್ದಾರಿಗೆ ಮಾಡಿದ್ದು ಎಂಕ್ಲು ಆ ರೀತಿ ಒಂದು ದೇವಣ್ಣ ಅವು ಅಕ್ರಮ ಒಂಜಿ ಭಾಗ ಎಂಗ್ಲ ದೇವಸ್ಥಾನ ನೋಡ ಘಟನೆ ನ್ಯಾಯ ಇಪ್ಪುನ ಹೆಂಗ್ ದೇವಣ್ಣ ಎಂಗ್ಲ ಶಾಸಕರು ಫಸ್ಟಿಗೆ ಬಂತೀರಿ ಗ್ರಾಮಸ್ಥರೇ ಮಾತ್ರ ಜಾತಿ ಭೇದ ಮತ ಅತ್ತನ ರಾಜ್ಯಕ್ಕೆ ಬುಡ್ದು ದೇವಂಡ ಆ ಸಂಘಟನೆ ಮಲ್ಪಲಿ ಸಂಘಟನೆ ಮಾತೆಲ್ಲ ಒಂದು ದೇವಸ್ಥಾನ ಕಟ್ಟಲೆ ಮಾಡಿದ ಪಂಡೇರಿ ಸರಪ್ಪ ಎಂಕಲ್ ದೇವಂಡ ನಮ್ಮನೆ ಪಕ್ಷ ಬುಡಿ ಎಂಕಲ್ ಪಕ್ಷ ಬುಡ್ದು ಅಲ್ಪ ಬೇಲ ಮಲ್ತ ದೇವಂಡ ಮಾತ್ರೆ ಉಗ್ಗಟ್ಟು ಮಲ್ತೊಂದು ಆಯನ ಒಂಜಿ ಒಂದು ಬ್ರಹ್ಮಕಲಸ ಇಟ್ಟು ಬ್ರಹ್ಮಕಲಸ ಇಟ್ಟು ಉಪಾಧ್ಯಕ್ಷರು ಮಲ್ತಿತ್ತ ಲೈಟ್ ಪಿರಂಜಿ ಎಂಕ್ಲು ಜವಾಬ್ದಾರಿ ಕೊಡ ಕಲಸ ಸಂಸ್ಥೆ ಜವಾಬ್ದಾರಿ ನಿಕ್ಕೆ ಮಾರ ಈ ಮಲ್ಪು ఆయన మల్పోడు దేవుడు మలుతుందంటే ఈ ఆ ಬೇಲೆ ಮಲ್ ಬಾಕಿ ಪ್ರತಿಯೊಂದು ಕೊಡ್ತಾ ಪ್ರತಿಯೊಂದು ಬಿಜೆಪಿ ಆಗಲಿ ಉಂಟು ಕಾಂಗ್ರೆಸ್ ಪ್ರತಿಯೊಂದು ಒಂದು ಜವಾಬ್ದಾರಿ ಕೊಡ್ತೈತ ಐಟಿ ಹೆಚ್ಚುವರಿ ಎಂಕ್ಲೆ 15,000 ರೂಪಾಯಿ ಎಂಕ್ಲು ಒರಿದಿತ್ತು 15 ಲಕ್ಷ ರೂಪಾಯಿ ಒರಿದಿತ್ತು 15 ಲಕ್ಷ ಒರಿನೇ
ಅಂಡ್ ಕೊರೋಡ ನಿಂಕ್ಲೆ ಪ್ರಶಾಂತ್ ಇರ್ತೆ ಅವನ ಅಧ್ಯಕ್ಷರಾದ ಪ್ರಶಾಂತ್ ಪಾರಂಕಿ ಶಿರ್ತಿ ಶಿರ್ಲಲ್ಲಿ ಜಾಗದೆತ್ತೀರಿ ಆರೇ ಕೊರೋಡತ್ನ ಹಾಂಡ ಕೊಡ್ಜೇರಿ ಮುಕ್ಕಳ್ಕೊಂಡು ಬ್ಯಾಂಕ್ ಮಾಡಿ ಕೇಂಡ್ ಎಂಕುಲು ಅಂಡ್ ಮಸ್ತ್ ಚರ್ಚಾ ಅಂಡಿ ಒಂದೊಟ್ಟು 3 ಗಂಟೆ ಇರ್ದು 8 ಗಂಟೆ ಕೂಡ ಚರ್ಚಾ ಅಂಡಿ ಮುಕ್ಕಳು ಕೊರಕ್ಕೆ ಎಂಜೇರಿ ಅಂಡ್ ಕೊನೆಯರ್ ಎಂಕೌಂಟ್ ಮಾಡಿ ಎಂಕೌಂಟ್ ಮಾಡಿ ಅವು ಧಾರ್ಮಿಕ ತಿಲಕದ 12 ಬತ್ನು ಇಂಕ್ಲೆ ಇದ್ದ ಪರ್ದಾಲ ದಾನ ಮಲ್ಪಲಿಕ್ಕೆ ಆಯ್ತು ಅಂಚ ಆ ದುಡ್ಡು ನಿಂಗೆ ಇರ್ದು ಇಡೀ ಶಿರ್ಲಾಲನೇ ನಿಂಗೆ ನಂಚಿನ ಪರಿಸ್ಥಿತಿಗೆ ಬರ್ತದೆ ಮೂಲ ಅಂಚ ಆ ಪರಿಸ್ಥಿತಿ ಆತಂದು ಆಂಡ ಕೇನ್ ಅಂಡ ಅಲ್ಲಿ ಕಂಪ್ಲೇಂಟ್ ಮಾಡ್ತಾನೆ ಬರ್ಬಿದೆ ಅವನ ಸರ್ಕಾರ ರಾಜ್ಯ ಸರ್ಕಾರ ಹಾಕಲು ದಾಲ ಮಲ್ಪರ ಅವನು ಎಮ್ಮೆಲ್ ಡಬ್ಬನ್ ದುಂಬು ರಾಜ್ಯ ಸರ್ಕಾರ ನಿಖಿಲ್ ಇತ್ತು ಅಪಗನ ಸರಿ ಮಲ್ಪದಲ್ಲ ಅಪ್ಪಗೆಲ್ಲ ಫಂಡ್ ಎಂಕುಲು ಪನ್ನೆಕ್ ಇತ್ತ ಅಧಿಕಾರಿ ಬರ್ಪೆ ಅಂಡೇರಿ ಬತ್ತೀರ 2 ಸರ್ತಿ ಎಂಕುಲೇ ಬೋದು ಫಂಡ್ ತಹಸೀಲ್ದಾರ್ ಫಂಡ ತಹಸೀಲ್ದಾರ್ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಬತ್ತೀರಿ ಅಪ್ಪಗಾರ 2-3 ಸರ್ತಿ ಯಾರು ಬಂತೀರಿ ನೀವು ಹೋಗ್ಬೇಕು ಬಂತೀರ ಯಾರಾದ್ರು ಬಂತೀರಿ ಹೋಗ್ಬೇಕು ಅಂದ್ ಬತ್ತೀರಿ ಪಿರ ಸಮಸ್ಯೆ ಏನಿನ ಬಂಟ ಪಾಪ ಮುಗುಲು ಹಿಂದೆ ಬರೀ ತಿಪ್ಪನಂದೆ ಈ ಸಮಸ್ಯೆ ಇಂದ ಅಲ್ಪ ತಡೆಗೋಡೆ ಮಲ್ತೈತಿ ಪಂಚಾಯತ್ ತಡೆಗೋಡೆ ಮಲ್ತೈತಿ ಆ ತಡೆಗೋಡೆ ಜಾರಿ ಹೋಗ್ತೀನಿ ಹೋತನು ಪರಿಸ್ಥಿತಿ ಹಂಚಾತು ಇತ್ತೆ ರಡ್ಡು ಗೊಡ್ಡವೇ ಅಲ್ಲಿ ತುಲಿ ಮಾತಾಡ್ಬಿಟ್ಟು ಇಂಕೆಲ್ಲ ಸುರಿತ ಏರ ಆಯರ್ ಜಾಗ ಬಿಡ್ಕೊಂಡ್ಪ ಅವು ಪರಮುಖಲು ಮುಖ ಒತ್ತುವರಿ ಮಲ್ತೀರಿ ಸುರಿತ ಏರ್ ಜಾಗ ಎಂಕ್ಲಿಗೆ ಬಂದ ಈ ಪರಿಸ್ಥಿತಿ ಅಂತ ಜೀವನ ಇಂಚ ಬದುಕು ಪಾಪದಾಗ್ಲಿ ಬದುಕುನ ಇಂಚ ಮುಲ್ಪ ಜನ ಪ್ರತಿನಿಧಿ ದಾದ ಬಂದ್ಪರು ಅಧಿಕಾರನಕ್ಲಿ ದಾದ ಅಂತಾರೆ ಆ ತಿಂಗಳು ಅಧಿಕಾರನಕ್ಲಿ ಪಂಡ್ಪಣ ಅಧಿಕಾರನಕ್ಲಿ ಬತ್ತ ಎಂಕ್ವೈರಿ ಮಲ್ಪೋಡು ಏರಾಯ್ ತಪ್ಪಿస్తే ಆಯ್ ಶಿಕ್ಷೆ ತಿಕ್ಕೋಡು ದಯವರಿ ಪಾಪದಾಗ ಈ ರೀತಿ ಮಲ್ಪೆ ಅಂಡಾಗ ಅಪ್ಪನ ಒಂಚೂರು ಭಾರಿ ಆಸ್ತಿ ಪಾಸ್ತಿ ಇತ್ತನಕ್ಲಿ ಬಾಬರಿ ಜೀವನ ಇಪ್ಪುನ ದಾಲ ಬಡವರಿ ಜೀವನ ಇಪ್ಪುನ ಇಂಚ ಮುಗಲು ಎದುರು ಜೀವನ ಇಪ್ಪನ ಸಾಧ್ಯತೆ ಉಂಟ ಮುಗಲು ಎದುರು ಪೋಲೆ ಮಾಡಿ ಇಂಗ್ಲಿ ಬಿರಾಡ ಕಡುಪುನಾಗಲಿ ಆ ರೀತಿ ಮಲ್ಪೆ ಆ ಪರಿಸ್ಥಿತಿ ಹೇ ಆಂಡ ಊರ್ಡು ಏರಂಗ ಹಾಡು ಆವುಂಜಿ ಆಂಡ ಆಣ ತುಲಿ ಆಣ ಆ ದುರಹಂಕಾರ ಆ ರೀತಿ ಮಲ್ಪನ್ ಪೋಪೇರ್ ಮಣ್ಣಾಗ ಅಪ್ಪಂಡ ಪರಿಸ್ಥಿತಿ ಇಂಚಿನ ಅಂದ ಇಂಕ್ಲಿಗೆ ಅವು ಒಂಜಿ ನ್ಯಾಯ ತಿಕ್ಕೋಡಾಕಿ ಮಾಧ್ಯಮ ಆರ್ನ ಮಾಹಿತಿ ಬತ್ತನು ಸರ್ ನೆತ್ತವೇ ಕೇಸುಡು ಬತ್ತನು ಆರ್ ಇತ್ತೆ ಪೋಯ್ನೈಟೆ ಇಲ್ಲಿ ಪೋತು ಪಂಡ್ನೇಂಜ ಮಂಡ ಎನ್ನ ಪವರ್ದಾಯ್ತ ಪೂರ ತುಲೆ ಯಾನ್ ದಾನೆ ಕಡಿಮೆನಾ ಒಯ್ಟು ಕಡಿಮೆ ಇಂಚ ನಾನೇ ಪೊಲೀಸ್ ಹಾಕ್ಲು ಬಣ್ಣಗಲ ಎಂಕ್ಲೆಗ್ ರಕ್ಷಿತ್ ಶಿವರಾಮ್ ಆರು ಪಂಡ ಮಾತ್ರ ಎನ್ನ ಪಂಡ ಒಂಜಿ ರೀತಿಯ ರಾಜಕೀಯ ಒತ್ತಡ ಈ ರೀತಿ ಕೆಲಸ ಎಂಕ್ಲು ಸರ್ ಅಂಚಿಡ ಅಕ್ರಮ ಮಲ್ತನೆತ್ತ ಬಗ್ಗೆ ಆರು ತೋಟ ಮಲ್ತನ ಅಂಚಿಡ ಸಾದಿ ಬಂದ ವೈಕ್ಲ ತಕರಾರು ಮಲ್ಪಿದ್ವಿ ಅಂಡ ಏರಡು ಬತ್ತದಿ ಮಾಂತರಿಗೆ ಅನ್ಯಾಯ ಪುಂಡ ಇನ್ನು ನನ್ನ ಬಿಟ್ಬಿಜಿ ಆರು ಈತ್ ಪೂರ ಊರ್ದ ಎಡ್ಡೆ ಕೆಲಸ ಮಲ್ತದು ಆರು ಬಜಿ ಬಡವೆ ಪಂಪನೊಂಜಿ ನಿದರ್ಶನ ಎಂಚಿನ ಪಂಡ BPL ಕಾರ್ಡು ಉಂಡು ಸುಮಾರು 4 ಎಕರೆ ಜಾಗ ಆರ್ಡ ಉಂಡು ತೋಟ ಕಾರು ಪೂರ ಇತ್ತಿನ ಹಿಡ್ದವರ ಅಂಚ ಬಜಿ ಕುಟುಂಬ ಐನ್ ಪಂಚಾಯತ್ ಹಿಡ್ಕೊಂಡ್ಕಂಡ ಪಂಚಾಯತ್ ಕಾರ್ಡ್ ಕೊಡ್ತು ಜೇರು ಪಂಪನ ಅಭಿಪ್ರಾಯ ಪೂರ ಪಣ್ಣೊಂದಿಲ್ಲ. ಇದು ಈ ಒಂದು ಫಲ್ಗುಣಿ ನದಿಯ ವಿಚಾರದಲ್ಲಿ ಅಥವಾ ಇಲ್ಲಿ ಆಗಿರುವಂತಹ ಅಕ್ರಮಗಳಾಗಿದೆ ಅಂತ ಹೇಳುವಂತ ವಿಚಾರದಲ್ಲಿ ಇಲ್ಲಿಯ ಊರಿನವರು ಮಾತನಾಡ್ತಾ ಇರುವಂತದ್ದು. ಹಾಗಾದ್ರೆ ಇವರ ಪ್ರಕಾರ ಆರೋಪಿ ಆಗಿರುವಂತಹ ಕುಶಾಲಪ್ಪ ಗೌಡ್ರು ಏನ್ ಹೇಳ್ತಾರೆ? ಅವರು ಮಾಡಿದ್ದೆಲ್ಲ ಸರಿ ಅಂತ ಹೇಳ್ತಾರೋ ಅಥವಾ ಅವರಿಲ್ಲಿ ಇದನ್ನೆಲ್ಲ ಮಾಡಿದ್ದು ಏನಕ್ಕೆ ಅಂತ ಅವ್ರ ಹತ್ರನೂ ಕೂಡ ನಾವು ಪ್ರಶ್ನೆ ಮಾಡಬೇಕು. ನೋಡುವ, ಅವ್ರ ಹತ್ರನೂ ಕೂಡ ಪ್ರಶ್ನೆ ಮಾಡುವ. ಶಿರ್ಲಾಲು ದೇವಸ್ಥಾನದ ಪಕ್ಕದಲ್ಲೇ ಇರ್ತಕ್ಕಂತಹ ಫಲ್ಗುಣಿ ನದಿ, ಈಗಾಗಲೇ ಗ್ರಾಮಸ್ಥರು ಆರೋಪ ಏನ್ ಮಾಡಿದ್ದಾರೆ ಅಂತ ನೋಡಿದ್ರಿ. ಇದೀಗ ಅದೇ ಜಾಗದಲ್ಲಿ ನಾವಿರುವಂತಹದ್ದು ಹೇಗಿದೆ ಆ ಶಿರ್ಲಾಲು ಗ್ರಾಮದ ಫಲ್ಗುಣಿ ನದಿ ಹರಿತಾ ಇರುವಂತಹ ದೃಶ್ಯ. ಇಲ್ಲಿರ್ತಕ್ಕಂತ ಕುಶಾಲಪ್ಪ ಗೌಡ್ರು ಈ ಒಂದು ಜಾಗವನ್ನು ಅತಿಕ್ರಮಣ ಮಾಡಿದ್ದಾರೆ ಮತ್ತು JCB ಯನ್ನ ಇಳಿಸಿ ಇಲ್ಲಿ ನದಿಯನ್ನು ತಿರುಗಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನುವಂತಹ ಗ್ರಾಮಸ್ಥರ ಆರೋಪ ಇದೆ. ಈ ಬಗ್ಗೆ ಕುಶಾಲಪ್ಪ ಗೌಡ್ರು ಏನ್ ಹೇಳ್ತಾರೆ ಅಂತ ಕೇಳಬೇಕು. ಯಾಕಂತಂದ್ರೆ ಒನ್ ಸೈಡ್ ಸ್ಟೋರಿ ಮಾಡೋದಲ್ಲ, ಬದಲಾಗಿ ಎರಡೂ ಕಡೆಯೂ ಕೂಡ ಕೇಳುವಂತಹ ಜವಾಬ್ದಾರಿ ನಮ್ಮದು. ಈ ಹಿನ್ನೆಲೆಯಲ್ಲಿ ಈಗ ಗ್ರಾಮಸ್ಥರು ಮತ್ತು ಸ್ಥಳೀಯರ ಆರೋಪಗಳನ್ನ ಕೇಳಿದ್ರಿ, ಸ್ಥಳೀಯರು ಏನ್ ಹೇಳ್ತಾರೆ ಅಂತ ಕೇಳಿದ್ರಿ. ಇದೀಗ ಆರೋಪಿ ಸ್ಥಾನದಲ್ಲಿ ಸ್ಥಳೀಯರ ಪ್ರಕಾರ ನಿಂತಿರುವಂತಹ ಕುಶಾಲಪ್ಪ ಗೌಡ್ರು ಈಗ ನಮ್ಮ ಜೊತೆಗಿದ್ದಾರೆ, ಅವರನ್ನ ಮಾತನಾಡಿಸ್ಬೇಕು. ಈಗ ಕುಶಾಲಪ್ಪ ಗೌಡ್ರು ಇದ್ದಾರೆ ನಮ್ಮ ಜೊತೆಗೆ. ಸರ್, ನೀವು ಈ ಜಾಗವನ್ನ ಅತಿಕ್ರಮಣ ಮಾಡಿದ್ದೀರಿ ಮತ್ತು ಈ ಜಾಗದಲ್ಲಿ ನದಿ ತಿರುಗಿಸುವಂತ ಪ್ರಯತ್ನವನ್ನ ಮಾಡಿದ್ದೀರಿ ಅನ್ನುವಂತ ಆರೋಪಗಳಿದಾವೆ, ಏನ್ ಹೇಳ್ತೀರಿ? ನಾನು ಕುಶಾಲಪ್ಪ ಗೌಡ, ಈಗಾಗಲೇ ನೀವು ನನ್ನ ಪರಿಚಯವನ್ನು ಹೇಳಿರ್ತೀನಿ. ನಾನು ಹುಟ್ಟುವ ಮೊದಲೇ ನಮ್ಮ ಹಿರಿಯರ ಕಾಲದಲ್ಲಿ, ಶ್ರೀಯುತ ಧೂಮಗೌಡರ ಕಾಲದಲ್ಲಿ ಇಲ್ಲಿ ಹೊಳೆ ಆ ಸೈಡ್ ಯಾರು ಮೊನ್ನೆ ಆ ಕೊರಗಪ್ಪರವರ ಹೆಂಡತಿಯವರು ಮಾತಾಡಿದ್ರ, ಅವರ ಜಾಗದ ಭಾಗದಲ್ಲಿ ರಸ್ತೆ ಇದು ಹೊಳೆ ಹೋಗ್ತಿತ್ತು. ಅದು ಆ ಭಾಗದಲ್ಲಿರುವಂತ ಒಂದು ಬರೆ, ಅದಕ್ಕೆ ಇನ್ನೊಂದು ಏನು ಅಂತ ಗೊತ್ತಾಗ್ತಿಲ್ಲ.
ಅದಕ್ಕೆ ನೀರು ಹೋಗಿದ್ದಾಗಿ ಅಲ್ಲಿಯ ಬಯಲು ಹೊಳೆ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗುವ ಸಂದರ್ಭದಲ್ಲಿ ನಮ್ಮ ತಾತನವರಿಗೆ ಸುಮಾರು 20-25 ಎಕರೆ ಜಾಗ ಇತ್ತು ಟೋಟಲ್. ಈಗಾಗಲೇ ಅದು ಕೆಲವೊಂದು ಜಾಗ ಡಿಕ್ಲರೇಷನ್ ಅಲ್ಲಿ ಹೋಗಿರ್ತದೆ. ಆಗ ತುಂಬಾ ಜಾಗ ಉಂಟಲ್ಲ, ಹಾಗಾಗಿ ಅವರ ಜಾಗದ ಮೂಲಕನೇ ಹೊಸ ರಸ್ತೆಯನ್ನು ಅಂದಿನ ಕಾಲದಲ್ಲಿ, ಹೊಸ ರಸ್ತೆ ನದಿಗೆ, ಹೊಸ ರಸ್ತೆ ಅಲ್ಲ, ಹೊಸ ನದಿಯನ್ನು, ನದಿ ಹೀಗಾಗಿ ಟರ್ನ್ ಆಗ್ತಾ ಇರುವಂತಹ ನದಿಯನ್ನು ಸ್ಟ್ರೈಟ್ ಆಗಿ ಏನು ಉತ್ತರ ದಕ್ಷಿಣವಾಗಿ ರಸ್ತೆಯನ್ನು ಸ್ಟ್ರೈಟ್ ಆಗಿ ಮಾಡುವಂತ ಕೆಲಸವನ್ನು ಅಥವಾ ನೇರವಾಗಿ ಮಾಡುವಂತ ವ್ಯವಸ್ಥೆಯನ್ನು ಅಂದಿನ ಕಾಲದಲ್ಲಿ ಧೂಮಗೌಡರು ಮತ್ತೆ ಈ ಭಾಗದ ಒಂದಷ್ಟು ಜನ 40 ಮನೆ, ಯಾರೀಗ ಮನೆ ಹೇಳಿದ್ರೆ 40 ಮನೆಗಳಿಗೆ ನೀರು ಹೋಗ್ತದೆ ಅಂತ ಹೇಳಿದ್ರ, ಆ ಭಾಗದವರು ಮತ್ತೆ ವಿನಯ್ ಚಂದ್ರ ಪುದ್ದರಬೈಲು ಇವರೆಲ್ಲ ನೇತೃತ್ವದಲ್ಲಿ ಇದ್ರು ಅಂತ ಹೇಳ್ತಾರೆ. ಅವರೆಲ್ಲ ಸೇರಿಕೊಂಡು ಈ ರಸ್ತೆಯನ್ನು ಜನರ ಕೈಯಾಳಲ್ಲಿ ಮಾಡುವಂತ ವ್ಯವಸ್ಥೆಯನ್ನು ಮಾಡಿದ್ರಂತೆ ಈ ನಡುವಿನಲ್ಲಿ. ಆ ನಂತರ ಆವಾಗ ನಮ್ಮ ಪಟ್ಟೆಲ್ಯಾಂಡ್ ಇದರಲ್ಲಿ ನೀರು ಹೋಗುವಂತ ಪರಿಸ್ಥಿತಿ ವಿಪರೀತ ಆಗುವಾಗ ಇನ್ನೂ ಒಂದಷ್ಟು ಏನು ಪಟ್ಟೆಲ್ಯಾಂಡ್ ಈಗಾಗಲೇ ಹೊಳೆ ಹೋಗಿರ್ತದ, ಅದಲ್ಲದೆ ಹೆಚ್ಚುವರಿ ಜಾಗ ಈ ಹೊಳೆಯ ಎಡಭಾಗದ ಭಾಗವು ನಮ್ಮ ಈ ನೀರಿನ ರಭಸ ಕೊಚ್ಚಿಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಆವಾಗ ಅಲ್ಲಿ ಏನು ಮೊನ್ನೆ ಹೇಳಿರುವಂತದ್ದು ಅರ್ತಿ ಮರ, ಆನಂತರ ಚೇರೆ, ಆನಂತರ ಇದೆಲ್ಲ ಮರಗಳು ಇದ್ದವು. ಹೌದು, ಸತ್ಯ, ಅದು ಸತ್ಯಕ್ಕೆ ದೂರದ ವಿಷಯ ಅಲ್ಲ, ಸತ್ಯ ವಿಷಯ. ಅದನ್ನು ನಾನು ಮತ್ತೆ ನನ್ನ ಸಮಯದಲ್ಲಿ ಅದನ್ನೆಲ್ಲ ನಾನು ಕಟಾವು ಮಾಡಿ ಆ ಭಾಗಕ್ಕೆ ಮಣ್ಣನ್ನು ಒಂದಷ್ಟು ಲಕ್ಷಗಟ್ಟಲೆ ಖರ್ಚು ಮಾಡಿ ಮಣ್ಣನ್ನು ತುಂಬಿಸಿ ಅಲ್ಲಿ ಕೃಷಿಯನ್ನು ಮಾಡಿರುವುದು ಸತ್ಯ ಆಗಿರ್ತದೆ. ಅದು ನನ್ನ ಪಟ್ಟೆ ಲ್ಯಾಂಡ್ ಅಲ್ಲಿ ಮಾಡಿರ್ತೇನೆ. ಅದರ ಬಗ್ಗೆ ಈಗ ಅವರು ಆ ಸಮಯದಲ್ಲಿ ಶ್ರೀಯುತ ರಮೇಶ್ ಶೆಟ್ಟಿ ಮತ್ತೆ ಹೊನ್ನಪ್ಪ ಮತ್ತೆ ಇವರೆಲ್ಲ ಸೇರಿಕೊಂಡು ಕಂಪ್ಲೇಂಟ್ ಕೊಟ್ಟಿರ್ತಾರೆ ವಸಂತ್ ಬಂಗೇರ್ ಅವರು MLA ಆಗಿರುವ ಸಂದರ್ಭದಲ್ಲಿ. ಆಗ ಇವರಿಗೆ ಸುಪ್ರೀತಾ ಶೆಟ್ಟಿ ಇವರು ಸಮೇತ ಈಗ ಲಾಯಿಲ ಪಂಚಾಯತ್ನಲ್ಲಿ ಗುಮಸ್ತಿ ಆಗಿದ್ದಾರೆ. ಅವರ ಹಿನ್ನೆಲೆಯನ್ನು ಹೇಳಿದ್ರೆ ಅವರನ್ನು ಉದ್ಯೋಗವನ್ನು ಸೇರಿಸಿದವರು ನಾನೇ ಪಂಚಾಯತ್ ಸದಸ್ಯನಾಗಿರುವಾಗ, ಅದು ಮತ್ತೆ ಅದರ ಹಿನ್ನೆಲೆಯನ್ನು ಹೇಳ್ತೇನೆ. ಆಗ ಕಂಪ್ಲೇಂಟ್ ಕೊಟ್ಟರು ವಸಂತ್ ಬಂಗೇರ್ MLA ಅವರಿಗೆ. ನಾನು ವಸಂತ್ ಬಂಗೇರ್ ಪಕ್ಷದವರ ಆದ್ರೂ ಕೂಡ ವಸಂತ್ ಬಂಗೇರ್ ಅವರು ನಾನು ಹೋಗ್ಬೇಕಿದ್ರೆ ಈ ರೀತಿಯ ನೀವು ಬರ್ಲಿಕ್ಕೆ ಹೇಳಿದ್ರೆ ಅಂತ ಸರ್ ಅಂತ ಹೇಳುವಾಗ ನನಗೆ ಜೋರು ಮಾಡುವಂತ ವ್ಯವಸ್ಥೆ ವಸಂತ್ ಬಂಗೇರ್ ಅವರು ಮಾಡಿದ್ರು, ಗದರಿಸಿದ್ರು. ಅಂದೆ ನಿನ್ನ ಜಾಗೇಡೆ ಸುಧಪುತ್ರ ಅಂದ ಏರೆಗೆ ಸುಳ್ಳು ಹುಡುಪಣ ಎನ್ನುವಂತ ಮಾತನ್ನು ವಸಂತ್ ಬಂಗೇರ್ ಅವರು ನನಗೆ ಗದರಿಸಿ ಹೇಳುವಂತ ಕೆಲಸ ಮಾಡಿದ್ರು. ಆಗ ವಸಂತ್ ಬಂಗೇರ್ ಅವ್ರಿಗೆ ನಾನು ನೇರವಾಗಿ ಹೇಳಿದೆ, ಬಂಗೇರ್ ಅವರೇ ನೀವು ಸ್ಪಾಟಿಗೆ ಬನ್ನಿ, ನೋಡಿ ಆನಂತರ ಅದರ ಬಗ್ಗೆ ಮಾತಾಡಿ ಅನ್ನುವಂಥದ್ದು ಮಾತನ್ನು ಆ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ಆನಂತರ ಹಾಗಾದ್ರೆ ಬೇಡ, ಕುಶಲಪ್ಪ ನೀನು ಸರ್ವೇರಿಗೆ ಅಳತೆಗೆ ಅರ್ಜಿ ಕೊಡು, ಅಳತೆ ಕೊಟ್ಟು ಅವರಿಗೆಲ್ಲ ನೋಟಿಸ್ ಬಿಟ್ಟು ಅಳತೆಯನ್ನು ಮಾಡಿಸಿದ ನಂತರ ಅವರು ಅಳತೆಯಾಗಿ ನಿನ್ನ ಜಾಗ ಅಂತ ಆದ ನಂತರ ನೀನು ಅದನ್ನು ಕೆಲಸ ಮಾಡಿಸು ಎನ್ನುವಂತ ದೃಷ್ಟಿಯಲ್ಲಿ ಹೇಳಿದ್ರು. ಮತ್ತೆ ಅದೇ ರೀತಿಯ ನಾನು ಮಾಡಿಸುವ ಮೂಲಕ ಅದು ಪಟ್ಟೆಲ್ಯಾಂಡ್ ಎಂತದ್ದು ಕನ್ಫರ್ಮ್ ಆಯಿತು. ಆ ನಂತರ ನಾನು ಇದನ್ನು ಕೆಲಸ ಮುಂದುವರಿಸುವಂತ ವ್ಯವಸ್ಥೆಯನ್ನು ಮಾಡಿದೆ. ಅದು ಈಗಾಗಲೇ ಅವರು ಹೇಳಿದಾಗೆ 4-5 ವರ್ಷ ಅಡಿಕೆ ಗಿಡ ನೆಟ್ಟಾಯಿತು. ಈಗಾಗಲೇ ಕೆಲವೊಂದು ಸಸಿಗಳು ಫಸಲನ್ನು ಬರ್ತಾನೂ ಕೂಡ ಇದೆ. ಆನಂತರ ಈಗ ಅದನ್ನು ಒಂದು ಕೃಷಿ ಮಾಡುವಂತ ವ್ಯವಸ್ಥೆ ಮಾಡಿದೆ. ಆನಂತರ ನಮ್ಮ ಪಟ್ಟೆಲ್ಯಾಂಡೇ ಹೊಳೆ ಆಗಿರುವುದರಿಂದಾಗಿ ಮತ್ತೆ ಆ ಹೊಳೆಯ ಬಂದಂತ ನೀರಿನಿಂದಾಗಿ ಜಾಸ್ತಿ ಏನು ಕನ್ನಡ ಶಬ್ದಕ್ಕೆ ಓವರ್ಫ್ಲೋ ನೀರು ಬರುವಾಗ ನಮ್ಮ ಜಾಗ ಪಟ್ಟೆಲ್ಯಾಂಡಿಗೆ ಈ ಮಾಡಿರುವಂತಹ ಕೃಷಿ ಕೊಚ್ಚಿಕೊಂಡು ಹೋಗುವಂತ ಸಂದರ್ಭಕ್ಕೋಸ್ಕರ ಅಂತಹ ಅನಾಹುತವನ್ನು ತಪ್ಪಿಸುವುದಕ್ಕೋಸ್ಕರ ನಾನು ಹೊಳೆಯನ್ನು ಇನ್ನೂ ಒಂದಷ್ಟು ಆಳ ಮಾಡಿರುವಂತದ್ದು 100ಕ್ಕೆ 100 ಸತ್ಯದ ವಿಷಯ. ಮೊನ್ನೆ JCB ಇಳಿಸಿದ್ದು ನೀವೇ? ನಾನು ಖಂಡಿತ ಹೌದು. ಅದು ಏನಂತ ಹೇಳಿದ್ರೆ ನನ್ನ ಜಾಗಕ್ಕೆ ನೀರಿನ ಅಥವಾ ಇನ್ನೊಬ್ಬರ ಜಾಗಕ್ಕೆ ತೊಂದರೆ ಆಗಬಾರ್ದು ಎನ್ನುವ ದೃಷ್ಟಿಯಿಂದ ನಾನು ಇಳಿಸಿ ಬಂದ್ ಮಾಡುವಂತ ವ್ಯವಸ್ಥೆಯನ್ನು ಮಾಡಿದ್ದು. ಅವರಿಗೆ ಏನು ಅದರಿಂದ ತೊಂದರೆ ಆಗುವಂಥದ್ದಲ್ಲ, ಅವರಿಗೆ ತೊಂದರೆ ಆಗದಂತ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ನಾನೇ ಸತ್ಯವಾಗಿರುತ್ತದೆ. ಯಾವುದೇ ಸುಳ್ಳು ಹೇಳುವಂತ ಜಯಮಾನ ನಮ್ದು ಅಲ್ಲ, ನನ್ನ ತಾತನಲ್ಲ, ನನ್ನ ಧೂಮಗೌಡ್ರದ್ದಲ್ಲ, ನನ್ನ ಚರಣಗೌಡರು. ನಾವು ಆದಷ್ಟು ಜನರಿಗೆ ಉಪಕಾರ ಮಾಡಿದಂತ ಇದ್ರವರು. ಒಂದು ನಮ್ಮಲ್ಲಿ ಇದ್ರೆ ಒಂದು ಕಿಸೆಯಲ್ಲಿ 1 ರೂಪಾಯಿ ಇದ್ರೆ 50 ಪೈಸೆಯನ್ನು ಅವರಿಗೆ ಕೊಡುವಂತ ಜಾಯಮಾನದವರು ಕುಶಾಲಪ್ಪ ಗೌಡ ಮತ್ತೆ ನನ್ನ ತಾತನವರ ಜಾಯಮಾನ. ಇನ್ನು ಮುಂದೆಯೂ ನನ್ನದು ಉದ್ದೇಶನೂ ಅದೇ ಉಂಟು. ಆಗ ಮತ್ತೆ ಮೊನ್ನೆ ಅವರು ಆರೋಪ ಮಾಡಿದ ವಿಚಾರಕ್ಕೆ ಇನ್ನು ಹೇಳುವಂಥದ್ದು ಇನ್ನೇನು ಹೇಳ್ಬೇಕು ಸರ್? ಈಗ ಅಲ್ಲ, ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ, ನೀವು ಒತ್ತುವರಿ ಮಾಡ್ಕೊಂಡಿದ್ದೀರಾ? ಎಷ್ಟು ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದೀರಿ? ನಾನು ಹೇಳ್ತೇನೆ, ಅದು ನನ್ನ ಜಾಗದ ಪಟ್ಟೆಲ್ಯಾಂಡಿನ ಬದಿಯಲ್ಲಿರುವಂತ ನನ್ನ ಸ್ವಾಧೀನತೆಯಲ್ಲಿರುವಂತ ಜಾಗದಲ್ಲಿ ನಾನು ಸೊಪ್ಪು ಕಡಿಯುತ್ತಾ ಅದರ ಎರೆಗಳನ್ನೆಲ್ಲ ತೆಗೀತಾ ನನ್ನ ಕೃಷಿಗೆ ಹಾಕೊಂಡಿದ್ದೆ. ಈಗಾಗಲೇ ಅದು ಹಾಗೇನೆ ಇರಬಾರ್ದು. ಒಂದಷ್ಟು ಮಂಗಗಳು, ಹಂದಿಗಳು ಈ ಬಂದು ಕೂತ್ಕೊಳ್ಳುವಂಥದ್ದು ಆಗ್ಬಾರ್ದು. ಇಲ್ಲಿ
ಒಂದು ರೀತಿಯ ಕೃಷಿ ಅಭಿವೃದ್ಧಿ ಆಗಬೇಕು. ಆ ಮೂಲಕ ಜನರಿಗೆ 2 ಜನರಿಗೆ 4 ಜನರಿಗೆ ಕೆಲಸ ಕೊಡುವಂಥದ್ದಾಗಬೇಕು. ಆರ್ಥಿಕವಾಗಿ ನಾವು ಸಬಲರಾದ ಕೂಡ ಈ ದೇಶ ಅಭಿವೃದ್ಧಿ ಆಯಿತು ಅನ್ನೋ ನನ್ನ ಕನಸು ಭಾವನೆ. ಎಲ್ಲ ಜನರು ಯಾವಾಗ ಕೃಷಿಯನ್ನು ಅಭಿವೃದ್ಧಿ ಮಾಡ್ತಾರ ಆವಾಗ ಈ ದೇಶ ಅಭಿವೃದ್ಧಿ ಆಯಿತು ಅಂತ ನನ್ನ ಭಾವನೆ. ಹಾಗಾಗಿ ನಾನು ಎಲ್ರಿಗೂ ಹೇಳುವುದು ಅದನ್ನೇ. ಶ್ರೀಯುತ ಕೊರಪ್ಪ ಮಲಕುಡಿ ಅವರು ಮೊನ್ನೆ ಇಲ್ಲಿ ಬಂದರು, ನಾನು ಇಟ್ಟಚ್ಕೊಂಡು ಹೋಗ್ಬೇಕಿದ್ರೆ. ಆಗ ನೋಡು ಮಾರ್ರೆ, ನಿನ್ನ ಜಾಗ, ನಿನ್ನಲ್ಲಿ ಅಷ್ಟು 3 ಎಕರೆ ಜಾಗ ಉಂಟು, ಅದನ್ನು ಕೃಷಿ ಮಾಡು, ಒಂದು 10 ಕ್ವಿಂಟಲ್ ಕನಿಷ್ಠ ಅಡಿಕೆ ತೆಗೆಯುವಂಥದ್ದು ಮಾಡು, ಮತ್ತೆ ಇತರ ಕೆಲಸಕ್ಕೆ ಹೋಗಬೇಡ ಅಂತಲ್ಲ, ನಿನ್ನ ಕೆಲಸವನ್ನು ನೀನು ಮಾಡಿ ಅನಂತರ ಇನ್ನೊಬ್ಬರ ಕೆಲಸವನ್ನು ಮಾಡಲಿಕ್ಕೆ ಹೋಗು ಎನ್ನುವಂಥ ಮಾತನ್ನು ಅವನು ನನ್ನಲ್ಲಿ ಗಲಾಟೆ ಮಾಡುವ ಬಾಕಿದ್ರೆ ನಾನು ಹೇಳಿದೆ. ಆ ನಂತರ ಅವನು ಸುಮ್ಮನೆ ಕೂತ್ಕೊಂಡು ಹಾಗೇನೆ ಹೋದ. ಇಲ್ಲಾಂದ್ರೆ ಜಾಗ ಉಂಟು ಅವರಲ್ಲಿ ಕೂಡ, ಡೆವಲಪ್ ಮಾಡುವಂಥ ಗುಣ ಇಲ್ಲ. ಬಂದದ್ದನ್ನು ಏನೋ ಬೇರೆ ಬೇರೆ ವೇಸ್ಟ್ ಖರ್ಚು ಮಾಡ್ತಾರೆ, ಅದು ನನಗೆ ಅಗತ್ಯ ಇಲ್ಲ, ಅದು ಅವರ ದುಡ್ಡು ಅವ್ರು ಖರ್ಚು ಮಾಡ್ತಾರೆ, ಅದು ಬಿಡ್ಲಿ. ಹಾಗೆಂತೇಳಿ ನನ್ನಲ್ಲಿ ಅವರನ್ನು ಹಾಳು ಮಾಡುವಂಥದ್ದು ಇರ್ಬೋದು, ಅವರನ್ನು ಅವರನ್ನು ಒಂದು ರೀತಿಯ ಕುಗ್ಗಿಸುವಂಥದ್ದು ಇರ್ಬೋದು, ನನ್ನಲ್ಲಿ ಯಾವುದೇ ರೀತಿಯ ಒಂದು ಅಂಶದ ಆ ಭಾವನೆ ಇಲ್ಲ ಎನ್ನುವುದನ್ನು ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇನ್ನೊಂದು, ಇದರಲ್ಲಿ ಕೆಲವೊಂದು ಕಾಣದ ಕೈಗಳ ಕೈವಾಡ ಇರುವುದು ನನಗೆ ಕಾಣ್ತಾ ಉಂಟು. ಕಾಣದ ಕೈಗಳೇ ಇದಕ್ಕೆ ಕೆಲಸ ಮಾಡ್ತಿರುವಂಥದ್ದು. ಹೊನ್ನಪ್ಪ ಮತ್ತೆ ಇಲ್ಲಿ ರಮೇಶ್ ಶೆಟ್ಟಿ ಮತ್ತೆ ಪುಷ್ಪಾ ಶೆಟ್ಟಿ ಅವರು ಇದರಲ್ಲಿ ಇರುವುದಾದ್ರೂ ಕೂಡ ಅದರ ಹಿಂದೆ ಕಾಣದ ಕೈಗಳ ಕೈವಾಡ ಇದೆ. ಇದು ರಾಜಕೀಯವಾಗಿ ಕುಶಾಲಪ್ಪ ಗೌಡರನ್ನು ಮುಗಿಸ್ಬೇಕು ಎನ್ನುವಂಥದ್ದು ಉದ್ದೇಶವನ್ನು ಇಟ್ಟು. ರಾಜಕೀಯವಾಗಿ ಮುಗಿಸ್ಲಿಕ್ಕೆ ನೀವು ರಾಜಕೀಯದಲ್ಲಿ ನಾನು ಏನು ಅಲ್ಲದಿದ್ರು ಕೂಡ ನಾನು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ, ಹಿಂದೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದವನು ಈ ಭಾಗದಲ್ಲಿ. ತುಂಬಾ ಅವಧಿಯಲ್ಲಿ ಒಂದು 2005ರಿಂದ 2010ರವರೆಗೆ ನನಗೆ ಈ ಭಾಗದ ಮತದಾರ ದೇವರುಗಳು ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ 5 ವರ್ಷದ ಅವಧಿಗೆ. ಆ ನಂತರದ ಅವಧಿಗಳಲ್ಲಿ ನಾನು ಸೋಲ್ತಾ ಇದ್ದೇನೆ. ಆ ನಂತರ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಒಂದು 12 ವರ್ಷ ಕಾಲ ಅಧ್ಯಕ್ಷನಾಗಿದ್ದವನು. ಆ ಸಮಯದಲ್ಲಿ ಅದಕ್ಕೆ ಬೇಕಾದಂಥ ಜಾಗ ಮಾಡಿ AMC BMC ಮತ್ತೆ ಹಾಲು ಉತ್ಪಾದಕ ಸಹಕಾರ ಸಂಘದ ಕಟ್ಟಡ ಮಾಡುವಂತ ಒಂದು ಕೆಲಸವನ್ನು ನನ್ನ ಆ ಒಂದು ಅವಧಿಯಲ್ಲಿ ನಾನು ಮಾಡಿರ್ತೇನೆ. ಅದನ್ನು ನಾನು ಹೇಳಿಕೊಳ್ಳುವುದಂತಲ್ಲ, ನನ್ನ ಕರ್ತವ್ಯ ಅಂತ ಭಾವಿಸ್ತೇನೆ ಅದನ್ನು. ಈಗ ನೀವು ಇಲ್ಲಿ ನಿಮ್ಮ ರಾಜಕೀಯದ ಕನಸು ಕಾಣ್ತಾ ಇದ್ದೀರಿ, ಇಲ್ಲಿ ಇಡೀ ಊರು ನಿಮಗೆ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಅದು ರಾಜಕೀಯವಾಗಿ ನನ್ನನ್ನು ಮುಗಿಸ್ಬೇಕು, ನನ್ನ ಅಭಿವೃದ್ಧಿಯನ್ನು ನೋಡಿ ಇನ್ನು ಇವನು ಮೇಲೆ ಹೋಗ್ತಾನೆ, ಇನ್ನು ರಾಜಕೀಯವಾಗಿ ಎಲ್ಲಿಯಾದ್ರೂ ಬೆಳೀತಾನೆ, ಅವನು ಇಲ್ಲಿಯೇ ಚಿಮುಟುವಂತ ವ್ಯವಸ್ಥೆ ಆಗ್ಬೇಕು ಎನ್ನುವ ದೃಷ್ಟಿಯಿಂದ ಒಂದು ರೀತಿ ಆ ರೀತಿ ಅವರಲ್ಲಿ ದೃಷ್ಟಿ ಉಂಟು ಅಂತ ನನ್ನ ಭಾವನೆ. ನಾನು ಏನಾಗ್ಬೇಕಾದ ಹಾಗೇ ಆಗ್ತೇನೆ, ಅದ ಸೃಷ್ಟಿಕರ್ತನ ವ್ಯವಸ್ಥೆ ಇರ್ತದೆ. ಅವರು ಏನು ಹೇಳಿದ್ರು ನಾನು ಜಗ್ಗುವುದು ಇಲ್ಲ ಮತ್ತೆ ಕುಗ್ಗುವುದಿಲ್ಲ. ಅವರು ಏನು ಹೇಳಿದ್ದಾರೆ, ಅಧಿಕಾರಿಗಳು ಸುಮ್ಮನೆ ನನ್ನನ್ನು ಮಾತಾಡಿಕೊಂಡು ಹೋದ್ರು ಎನ್ನುವಂಥದ್ದು ಹೇಳ್ತಾರೆ. ಅವರು ಅಧಿಕಾರಿಗಳು ಇಲ್ಲಿಯ ಸತ್ಯ ವಿಚಾರವನ್ನು ತಿಳಿದುಕೊಂಡು ಅವರು ಸುಮ್ಮನೆ ಹೋಗಿರುವುದು ಸತ್ಯವಾಗಿರ್ತದೆ. ಅವರಲ್ಲಿ ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ಅವ್ರು ನಮ್ಮಲ್ಲಿ ಮಾತಾಡಿಕೊಂಡು ಹೋಗ್ಬೇಕು ಅಂತ ಅವರು ಕಂಪ್ಲೇಂಟ್ ಕೊಡ್ಬೇಕಿದ್ರೆ ಕೊಡ್ಬೇಕಿತ್ತು. ತಹಶೀಲ್ದಾರ್ ನಿಮಗೆ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದಾರೆ, ನೋಟಿಸ್ಗೆ ಉತ್ತರ ಕೊಟ್ಟಿದ್ದೀರಾ? ತಹಶೀಲ್ದಾರ್ ನನಗೆ ನೋಟಿಸ್ ಇಶ್ಯೂ ಮಾಡಿದ್ರು ಸತ್ಯವಾಗಿರ್ತದೆ. 1967ರಲ್ಲಿ ಎಲ್ಲಿ ನೀವು ಅಕ್ರಮ ಮಾಡಿರುವುದರ ಬಗ್ಗೆ ನಮಗೆ 25 ತಾರೀಕಿನ ಒಳಗೆ ನೀವು ಉತ್ತರವನ್ನು ನೀಡಬೇಕು ಎನ್ನುವಂತ ರೀತಿಯಲ್ಲಿ ನನಗೆ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದಾರೆ. ಅದಕ್ಕೆ ನಾನು 25 ತಾರೀಕಿನ ಒಳಗೆ ಅವರಿಗೆ ಉತ್ತರವನ್ನು ಕೊಡ್ತೇನೆ. 25ನೇ ತಾರೀಕಿನ ಒಳಗೆ ಉತ್ತರ ಕೊಡ್ತೀರಿ? ಹೌದು. ಏನು ಅಂತ? ನಾನು ನನ್ನ ಪಟ್ಟೆ ಜಾಗದಲ್ಲಿ ಕೃಷಿ ಮಾಡ್ತಾ ಇದ್ದೇನೆ. ಹಾಗಾಗಿ ಇದರಿಂದ ಕೃಷಿ ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶದಿಂದಾಗಿ ನಾನು ಕೃಷಿ ಮಾಡ್ತಾ ಇದ್ದೇನೆ. ಮತ್ತೆ ಮಾಡಿರುವುದು ಸತ್ಯವಾಗಿರುತ್ತದೆ ಎನ್ನುವುದನ್ನು ನನ್ನ ಪಟ್ಟ ಲ್ಯಾಂಡಲ್ಲಿ ಕೆಲಸ ಮಾಡ್ತಿರುವುದು ಸತ್ಯವಾಗಿರ್ತದೆ ಎನ್ನುವುದನ್ನು ನಾನು ಉತ್ತರವನ್ನು ಅವರಿಗೆ ಕೊಡ್ತೇನೆ. ನಿಮ್ಮ ಪ್ರಕಾರ ನದಿಯು ನಿಮ್ಮದೇ? ಖಂಡಿತ ಹೌದು, ಸತ್ಯ. ನಿಮ್ಮದೇ ಪಟ್ಟೆ ಲ್ಯಾಂಡಲ್ಲಿ ನದಿಯು ಹರಿತಾ ಇದೆ. ಹೌದು. ಈಗ ಮೊನ್ನೆ ನೀವು JCB ಬೀಳಿಸಿದ್ದು ನದಿಯನ್ನು ಅಗಲಗೊಳಿಸುವುದಕ್ಕಾಗಿ? ಹೌದು. ಅಂದ್ರೆ ನಿಮ್ಮ ಕೃಷಿಗೆ ನೀರು ಬರಬಾರ್ದು, ನನ್ನ ಕೃಷಿಗೆ ಮತ್ತು ಇತರರ ಕೃಷಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾನು ನದಿಯನ್ನು ಅಗಲ ಮಾಡಿರುವಂಥದ್ದು. ಮತ್ತೆ ನದಿಯಲ್ಲಿದ್ದ ದೊಡ್ಡ ಕಲ್ಲುಗಳನ್ನು ಮೇಲೆ ಎತ್ತಿ ನೀರು ಸರಾಗವಾಗಿ ಹೋಗುವಂತ ವ್ಯವಸ್ಥೆಯನ್ನು ನಾನು ಮಾಡಿರುವಂಥದ್ದು ಸತ್ಯವಾಗಿರ್ತದೆ. ಈ ಜಾಗದ ಬಗ್ಗೆ ಕುಶಾಲಪ್ಪ ಗೌಡರು ಹೇಳೋ ಪ್ರಕಾರ ಈ ಪೋರ್ಷನ್ ಅಲ್ಲಿ ನದಿ ಹರಿತಾ ಇತ್ತು ಅನ್ನುವಂಥದ್ದು. ನೋಡಿ, ಅಲ್ಲಿ ಈ ಹಿಂದೆ ನದಿ ಇಲ್ಲಿ ಹರಿತಾ ಇತ್ತು ಅನ್ನುವಂಥದ್ದು ಕುಶಾಲಪ್ಪ ಗೌಡರ ವಾದ. ಅವ್ರು ಹೇಳುವಂಥದ್ದು ಇಲ್ಲಿ ನದಿ ಹರಿತಾ ಇತ್ತು, ಅದಾದ ನಂತರ ನದಿ ದಿಕ್ಕು ಬದಲಿಸಿದ್ದು ನೆರೆ ಬಂದಂತಹ ಸನ್ನಿವೇಶದಲ್ಲಿ ಸುಮಾರು ಒಂದು 70-80 ವರ್ಷದ ಹಿಂದೆ ಅಜ್ಜನ ಕಾಲದಲ್ಲಿ ದಿಕ್ಕು ಬದಲಿಸಿತ್ತು ಅನ್ನುವಂಥದ್ದು. ಆದ್ರಿಂದ ಈಗ ನಮ್ಮ ಪಟ್ಟೆ ಜಾಗದಲ್ಲಿ ನದಿ ಹರಿತಾ ಇದೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಈ ವಿವಾದಗಳಿಗೆ ಅಥವಾ ಇಂತಹದ್ದಕ್ಕೆಲ್ಲ ಸಿವಿಲ್ ಮ್ಯಾಟರ್ಗಳಾಗಿರೋದ್ರಿಂದ ಇದಕ್ಕೆ ಅಧಿಕಾರಿಗಳೇ ಸ್ಪಷ್ಟವಾದಂತಹ ಉತ್ತರವನ್ನ ನೀಡಬೇಕಿದೆ. ಆದ್ರೆ
ಇನ್ನೊಂದು ಜಾಗದಲ್ಲಿ ಏನಿದೆ, ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಅಲ್ಲಿಯೂ ಕೂಡ ಒಂದು ಕಲ್ಲಕಟ್ಟ ನೀರು ಐತಿ, ಅಲ್ಲಿಯೂ ಕೂಡ ನದಿ ಹರಿಯುವಂತಹ ಕುರುಗಳು ಎಲ್ಲವೂ ಕೂಡ ಇದಾವೆ. ಈ ಮಳೆಗಾಲದಲ್ಲೂ ಕೂಡ ಜೋರು ಹೆಚ್ಚಿನ ನೀರು ಬಂದ್ರೆ ಅದರಲ್ಲೂ ಕೂಡ ನೀರು ಹರಿಬಹುದು ಅಂತ ಕಾಣುತ್ತೆ. ಇದು ನಮ್ಮ ಹಿರಿಯರ ಕಾಲದಲ್ಲಿ ಶಿರ್ಲಾಲ್ ದೇವಸ್ಥಾನ ಏನು ರಸ್ತೆ ಉಂಟಾ, ಅಲ್ಲಿ ದರ್ಕಾಸು ಎಂಬಲ್ಲಿಂದ ನಮಗೆ ಗಾಡಿ ಹೋಗ್ಲಿಕ್ಕೆ ಹಿಂದಿನ ಕಾಲದಲ್ಲಿ ನಮ್ಮ ಹೊಸಲಾಯಿ ಕುಲ್ಯರಟ್ಟು ಭಾಗಕ್ಕೆ ಗಾಡಿ ಬರಲಿಕ್ಕೆ, ಗಾಡಿ ಯಾವುದು ಎತ್ತಿನ ಗಾಡಿ ಬರುವಂತಹ ರಸ್ತೆ ಇದು. ಈ ರಸ್ತೆ ಈ ಮೂಲಕ ಹೋಗಿ ಹೊಸಲಾಯಿ ಕುಲ್ಯರಟ್ಟು ಮನೆಗಳಿಗೆ ಹೋಗ್ತಿತ್ತು. ನಮ್ಮ ಯಾವುದೇ ತೆಂಗಿನಕಾಯಿ ಇರ್ಬೋದು, ಅಡಿಕೆ ಕೊಂಡೋಗ್ಲಿಕ್ಕೆ ಇರ್ಬೋದು, ಅಥವಾ ಅಕ್ಕಿ ಕೊಂಡೋಗ್ಲಿಕ್ಕೆ ಇರ್ಬೋದು, ಅಥವಾ ಭತ್ತ ಕೊಂಡೋಗ್ಲಿಕ್ಕೆ ಇರ್ಬೋದು, ಈ ರಸ್ತೆಯ ಮೂಲಕ ಗಾಡಿ ಬೋರಿ ಯಾರು ಎತ್ತಿನ ಗಾಡಿಯ ಮೂಲಕ ನಾವು ಹೋಗಿರುವಂಥ ರಸ್ತೆ ಇದು. ಈ ರಸ್ತೆಯನ್ನು ಮೊನ್ನೆ ಇತ್ತೀಚೆಗೆ ಒಂದೂವರೆ ತಿಂಗಳ ಹಿಂದೆ ಇಲ್ಲಿಯ ಸ್ಥಳೀಯ ಒಬ್ಬ ಯೋಜನೆಯಲ್ಲಿ ಯೋಜನಾಧಿಕಾರಿಯಾಗಿ ಕೆಲಸ ಮಾಡಿರುವಂಥ ಹೆಸರಿಗೆ ಒಳ್ಳೆಯ ಜನ. ಹಾಗಂತೇಳಿ ಅಲ್ಲಿ 10-30 ಲಕ್ಷ ಮತ್ತೊಂದು 3 ಲಕ್ಷ ರೂಪಾಯಿಯನ್ನು ಒಬ್ಬರಿಗೆ ಮೋಸ ಮಾಡಿ ಇಲ್ಲಿ ಬಂದು ಏನೇನೋ ಗಾಡಿ ತೆಗೆದು ಈಗ ಪಿಗ್ಮಿ ಕಲೆಕ್ಷನ್ ಮಾಡ್ತಿದ್ದಾನೆ. ಅದು ಏನು ಮಾಡಲಿ, ಅದು ಅವನ ವೈಯಕ್ತಿಕ ವಿಚಾರ. ಅದರ ಬಗ್ಗೆ ನಾನು ಹೇಳುವುದಂತಲ್ಲ, ಹೇಳಲಿಕ್ಕೆ ಸತ್ಯಾಂಶ ಅವನು ಏನು ಅಂತ ಹೇಳುವಂಥದ್ದು ನಿಮಗೆ ಗೊತ್ತಾಗ್ಲಿ ಅನ್ನುವಂಥ, ಸಾರ್ವಜನಿಕ ಗೊತ್ತಾಗಬೇಕು, ಅವನ ಬುದ್ಧಿ ಏನು ಅಂತ ಸಾರ್ವಜನಿಕ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಹೇಳುವಂಥದ್ದು. ಇನ್ನೊಂದು, ಈ ರಸ್ತೆಯನ್ನು ಈ ಹೊಳೆಯಿಂದ ಸುಮಾರು 50 ಮೀಟರ್ ಇದರಿಂದ ಅವನ ಮನೆಯ ಆನಂತರ ಜಾಗಕ್ಕೆ ಅವನಿಗೆ ಏನು ಅಕ್ರಮ ಸಕ್ರಮದಲ್ಲಿ ಮಂಜೂರಾತಿ ಆಗಿರುವಂಥ 50 ಸೆಂಟ್ಸ್ ಜಾಗ ಅಲ್ಲಿಂದ ಈ ಕಡೆ ಅಲ್ಲಿಯವರೆಗೆ ರಸ್ತೆ ಉಂಟು. ಅಲ್ಲಿಂದ ಈ ಕಡೆಯ ಈ ರಸ್ತೆಗೆ ಅವನು ಅಡಿಕೆ ಗಿಡವನ್ನು ನೆಡುವ ಮೂಲಕವಾಗಿ ಸಾರ್ವಜನಿಕರು ಹೊಳೆಗೆ ಬಂದು ತನ್ನ ಹೊಳೆಗೆ ಬರುವಂಥದ್ದಿರ್ಬೋದು ಅಥವಾ ನಮ್ಮ ಕಡೆ ಹೋಗುವಂಥದ್ದಿರ್ಬೋದು, ಹೋಗುವವರಿಗೆ ಇಲ್ಲಿ ರಸ್ತೆಗೆ ಅಡಿಕೆ ಗಿಡವನ್ನು ನೆಡುವ ಮೂಲಕ ಇವನು ಅನ್ಯಾಯ ಮಾಡಿರುವುದಲ್ಲಿ ನಿಮಗೆ ವಾಸ್ತವ ಇಲ್ಲಿ ನೋಡುವಾಗ ಗೊತ್ತಾಗ್ತದೆ. ಅದು ಆದರೂ ನಾನು ಇಲ್ಲಿ ಸಾರ್ವಜನಿಕ ಗೊತ್ತಾಗ್ಲಿ ಅನ್ನೋ ದೃಷ್ಟಿಯಲ್ಲಿ ಇದರಲ್ಲಿ ಹೇಳ್ತಾ ಇದ್ದೇನೆ. ಈಗ ನದಿ ಹರಿತಾ ಇದೆ ನೋಡಿ, ನದಿ ಹರಿತಾ ಇದೆ, ಪಕ್ಕದಲ್ಲಿಯೂ ಕೂಡ ಹಿಂದೆ ನದಿ ಹರಿತಾ ಇತ್ತು ಅಂತ ಹೇಳುವಂತ ಪ್ರದೇಶ. ನಡುವಲ್ಲಿ ಸ್ವಲ್ಪ ಖಾಲಿ ಜಾಗ ಇದೆ, ಆ ತೆಂಗಿನ ಮರ ಎಲ್ಲ ಕಾಣ್ತಾ ಇದೆ ನಿಮಗೆ. ಆ ಜಾಗದಲ್ಲಿ ಮತ್ತೆ ನಾನು ಕೃಷಿ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಕುಶಲಪ್ಪ ಗೌಡ್ರು, ಹೌದಾ? ಹೌದು, ಕೃಷಿ ಮಾಡಿದ್ರೆ, ಯಾಕಂತೇಳಿ ನಾವು ಕೃಷಿ ಪ್ರಧಾನವಾದಂಥ ದೇಶ ಇದು ನಮ್ಮದು. ನಾವು ಕೃಷಿಯನ್ನು ಅಭಿವೃದ್ಧಿ ಮಾಡಿದಾಗ ನಾವು ಆರ್ಥಿಕವಾಗಿ, ಈ ದೇಶದ ಎಲ್ಲಾ ಜನರು ಆರ್ಥಿಕವಾಗಿ ಡೆವಲಪ್ ಆದ ಕೂಡಲೇ ಈ ದೇಶ ಅಭಿವೃದ್ಧಿ ಆಗ್ತದೆ ಅನ್ನೋ ಕನಸನ್ನು ಕಂಡವನು ನಾನು. ನಡುವು ಭಾಗದಲ್ಲಿ ಹೌದು, ತೇರೆ ಮರ ಮತ್ತೆ ಇದೆಲ್ಲ ಮರ ಉಂಟು ಅದರ ನಡುವ ಈ ಎಲ್ಲಾ ಜಾಗದಲ್ಲಿ ನಾವು ಖಾಲಿ ಇರುವಂತ ಎಲ್ಲಾ ಜಾಗದಲ್ಲಿಯೂ ಕೃಷಿ ಮಾಡ್ಬೇಕು ಅನ್ನೋದು ನಿಮ್ಮ ಪಟ್ಟಲ್ಯಾಂಡ್. ಹೌದು, ಪಟ್ಟ ಲ್ಯಾಂಡ್ ಉಂಟು, ಸ್ವಲ್ಪ ಬೇರೆಯೂ ಉಂಟು, ಎಲ್ಲವನ್ನು ಸೇರಿಸಿ ನಾನು ಕೃಷಿ ಮಾಡುವಂತ ಉದ್ದೇಶ. ಲ್ಯಾಂಡ್ ಅಲ್ಲಿ ಹೇಗೆ ಸರ್ ಕೃಷಿ ಮಾಡೋದು? ಈಗ ಪಟ್ಟದಾರರ ಪಕ್ಕದಲ್ಲಿರುವಂತಹ ಗುಡ್ಡೆ ಇರಬಹುದು, ಗುಡ್ಡೆಯಲ್ಲಿ ಕೃಷಿ ಮಾಡುವುದು ಹೇಗೆ ಮಾಡ್ತಾರ ಹಾಗೇನೆ ನಾನು ಅದಕ್ಕೊಂದಷ್ಟು ಖರ್ಚಾಗ್ತದೆ. ನನಗೆ ಲಕ್ಷಗಟ್ಟಲೆ ಖರ್ಚಾಗಿ ಮಣ್ಣು ಎಲ್ಲಿಂದ ತುಂಬಿಸಿದ ತಂದು ಹಾಕಿ ನಾನು ಕೃಷಿ ಮಾಡ್ಬೇಕಾಗ್ತದೆ. ಆಗ ಆ ಉದ್ದೇಶ ನನ್ನಲ್ಲಿ ಇದೆ. ಈಗ ನೀವು ಮತ್ತೆ ಮಣ್ಣು ತರ್ತೇನೆ, ಮಣ್ಣು ಇಲ್ಲಿ ಹಾಕ್ತೇನೆ ಅಂತ ಹೇಳ್ತಿದ್ರೆ, ನದಿಗೆ ಮಣ್ಣು ತುಂಬಿಸಿದ ಹಾಗೆ ಆಗುದಿಲ್ವಾ? ಅಲ್ಲ, ನದಿಗೆ ಮಣ್ಣು ತುಂಬಿಸಿದ್ರೆ ಅದು ಮಳೆ ನೀರಿಗೆ ಕೊಚ್ಚಿಕೊಂಡು ಹೋಗುದಿಲ್ವ ಸರಿ? ನಾನು ನದಿಗೆ ಮಣ್ಣು ತುಂಬಿಸುವಂತ ಉದ್ದೇಶ ಯಾವುದು ನನ್ನಲ್ಲಿಲ್ಲ. ಏನು ಖಾಲಿ ಜಾಗ ಅಂತ ಉಂಟಾ ಆ ಜಾಗಕ್ಕೆ ಮಣ್ಣನ್ನು ತುಂಬಿಸಿ ಕೃಷಿಯನ್ನು ಅಭಿವೃದ್ಧಿ ಮಾಡ್ಬೇಕು ಅನ್ನೋಂತ ಸದುದ್ದೇಶ ನನ್ನಲ್ಲಿ ಉಂಟು. ಇದರಲ್ಲಿ ಯಾರಿಗೂ ಉಪದ್ರ ಕೊಡುವಂತ ಉದ್ದೇಶ ನನ್ನಲ್ಲಿಲ್ಲ, ದುರುದ್ದೇಶ ನನ್ನಲ್ಲಿಲ್ಲ, ಅದು ಸದುದ್ದೇಶ ಇರುವುದು. ನೋಡಿ, ಇಲ್ಲಿ ಹೊಳೆಯ ಬದಿಯವರೆಗೂ ಕೂಡ ಹೊನ್ನಪ್ಪ ಅವರು ಕೃಷಿ ಮಾಡಿದ್ದಾರೆ. ಹಾಗಾದ್ರೆ ನಾವು ನಮ್ಮ ಜಾಗ ಖಾಲಿ ಇರುವಂತಹ ಜಾಗದಲ್ಲಿ ಯಾಕೆ ಕೃಷಿ ಮಾಡಬಾರದು ಎನ್ನುವುದನ್ನು ನಾನು ಇಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ. ಇದು ಶಿರ್ಲಾಲಿನ ವಿವಾದಿತ ಭೂಮಿ ಅಥವಾ ನದಿಯನ್ನ ತಿರುಗಿಸಿ ಬರುವಂತಹ ಪ್ರಕರಣ ಅಂತ ಏನ್ ಕರಿತೀವಿ, ಆ ಪ್ರಕರಣದ ಬಗ್ಗೆ ಎರಡೂ ಪಾರ್ಟಿಯವರು, ಅಂದ್ರೆ ಇವರು ಮತ್ತು ಇವರ ವಿರೋಧಿಗಳು ಮತ್ತು ಇವರು ಎಲ್ಲರೂ ಕೂಡ ಮಾತನಾಡಿರುವಂತದ್ದು. ಒಂದು ಕಡೆ ಊರಿನವರು ಒಂದಷ್ಟು ಜನ ಇವರು ಆರೋಪಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ, ಇವರು ಒತ್ತುವರಿಯನ್ನ ಮಾಡಿದ್ದಾರೆ, ಇವರು ನದಿಯನ್ನ ತಿರುಗಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಇವರು ಹೇಳ್ತಾ ಇದ್ದಾರೆ, ಇಲ್ಲ, ನದಿ ನನ್ನ ಪಟ್ಟ ಜಾಗದಲ್ಲಿದೆ, ನಾನು ಅದನ್ನು ತಿರುಗಿಸುವಂತಹ ಯಾವುದೇ ಪ್ರಯತ್ನವನ್ನ ಮಾಡಿಲ್ಲ. ಒಂದು ವೇಳೆ ನೆರೆಯ ರೀತಿಯಲ್ಲಿ ಜೋರಾಗಿ ಮಳೆ ಬಂದು ನೀರು ಜಾಸ್ತಿ ಬಂದ್ರೆ ನನ್ನ ತೋಟಕ್ಕೆ ನೀರು ಬರುತ್ತೆ ಮತ್ತು ಇತರರ ತೋಟಕ್ಕೂ ನೀರು ಹೋಗಬಹುದು ಅನ್ನುವಂತ ಕಾರಣಕ್ಕಾಗಿ JCB ಯನ್ನ ಇಳಿಸಿ ಒಂದಷ್ಟು ನದಿಯನ್ನ ಬಿಡಿಸಿ ಕೊಡುವಂತಹದ್ದನ್ನ ನಾನು ಮಾಡಿದ್ದೇನೆ ಅಂತ ಇವರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಿಂದ ತಹಶೀಲ್ದಾರ್ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ, ನಿಮ್ಮ ಮೇಲೆ ದೂರಿದೆ, ನೀವು ಆದಷ್ಟು ಬೇಗ ಉತ್ತರ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಅವರಿಗೂ ಕೂಡ ಇದು ನನ್ನ ಪಟ್ಟ ಲ್ಯಾಂಡ್ ನಲ್ಲಿರುವ ನದಿ ಅಂತ ಹೇಳುವಂತ ಉತ್ತರವನ್ನು ಕೊಡ್ತೇನೆ ಅಂತ ಹೇಳಿ ಕುಶಲಪ್ಪ ಗೌಡ್ರು ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಈ
ಜಾಗದ ವಿವಾದ ಹೇಗೆ ಅಂತ್ಯ ಆಗತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಇದು ಕುತೂಹಲ ಕೇಳಿಸಿದೆ. ಇದು ಈ ವಿವಾದಿತ ಜಾಗದ ವಿಶೇಷ ವರದಿ. ಯಾಕೆ ಅಂತಂದ್ರೆ ಒನ್ ಸೈಡ್ ಸ್ಟೋರಿ ಅಲ್ಲ, ಇದು ಎರಡೂ ಸೈಡ್ ಸ್ಟೋರಿ. ಯಾಕೆ ಎರಡೂ ಸೈಡ್ ಸ್ಟೋರಿ? ಒಂದು ಸೈಡ್ ಒಂದಷ್ಟು ಜನರನ್ನ ಮಾತನಾಡಿಸಿ ಬಿಟ್ರೆ ಇನ್ನೊಂದು ಸೈಡ್ ಏನ್ ಹೇಳ್ತಾರೆ ಅಂತ ಗೊತ್ತಿರೋದಿಲ್ಲ. ಅದರಿಂದ ಎರಡೂ ಸೈಡ್ನವ್ರನ್ನ ಮಾತನಾಡಿಸಿ ಅವರ ಮಾತುಗಳನ್ನ ನಿಮ್ಮ ಮುಂದೆ ತಂದಿಟ್ಟಿದ್ದೇವೆ. ಆದರೆ ಜಮೀನಿನ ವಿವಾದ ಮತ್ತು ನದಿ ತಿರುಗಿಸುವಂತಹ ವಿವಾದ, ಇದಕ್ಕೆಲ್ಲ ಅಂತ್ಯ ಹಾಡಬೇಕಾದವರು ಕಾನೂನು ಮತ್ತು ಅಧಿಕಾರಿಗಳು. ಅವ್ರು ಯಾವ ತೀರ್ಮಾನ ಕೈಗೊಳ್ತಾರೆ, ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಪಂಚೇಶ್ ಮತ್ತು ನಿಶಾಂತ್ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಶಿರ್ಲಾಲು.